त्रीन् गुणान् एतान् अतीतो भवति प्रभो किमाचारः कथं चैतान् त्रीन् गुणान् अतिवर्तते ಅರ್ಜುನನು ಪ್ರಶ್ನಿಸಿದನು, ಪ್ರಿಯ ಪ್ರಭುವೇ, ಈ ಗುಣತ್ರಯಗಳನ್ನು ಮೀರಿದವನ ಲಕ್ಷಣಗಳು ಯಾವುವು? ಆತನು ಹೇಗೆ ನಡೆದುಕೊಳ್ಳುತ್ತಾನೆ? ಅವನು ಹೇಗೆ ಪ್ರಕೃತಿ ಗುಣಗಳನ್ನು ಮೀರುತ್ತಾನೆ? ಅತೀತೋ ಭವತಿ ಪ್ರಕಾಶಂ ಚ ಪ್ರವೃತ್ತಿಂ ಚ ಮೋಹಮೇವ ಚ ಪಾಂಡವ ನ ದ್ವೇಷ್ಟಿ ಸಂಪ್ರವೃತ್ತಾನಿ ನ ನಿವೃತ್ತಾನಿ ಕಾಂಕ್ಷತಿ ಉದಾಸೀನವದಾಸೀನೋ ಗುಣೈರ್ಯೋ ನ ವಿಚಾಲ್ಯತೆ ಗುಣಾ ವರ್ತಂತ ಇತ್ಯೇವ ಯೋವತಿಷ್ಠತಿ ನೇಂಗತಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಎಲ್ರು ಹೇಗಿದ್ದೀರಾ? ಕೇಳಿಸ್ತಾ ಇದೆಯಾ ನನ್ನ ಧ್ವನಿ? ಕೇಳಿಸ್ತಿದೆ ಪ್ರಭುಜಿ. ನಾನು ಕೇಳಿದೆ ಎಲ್ರು ಹೇಗಿದ್ದೀರಾ ಅಂತ. ಆರಾಮಾಗಿದ್ದೀವಿ ಪ್ರಭುಜಿ. ಯಾಕೆ? ಧನ್ಯವಾದಗಳು. ಎಲ್ರಿಗೂ ಮತ್ತೊಮ್ಮೆ ಇವತ್ತಿನ ಕ್ಲಾಸಿಗೆ ಸ್ವಾಗತ. ಒಂದು ಚಿಕ್ಕ ಕೀರ್ತನೆಯೊಂದಿಗೆ ಕ್ಲಾಸನ್ನ ಸ್ಟಾರ್ಟ್ ಮಾಡೋಣ. ಜಯ ರಾಧ ಮಾಧವ ಕುಂಜ ಬಿಹಾರಿ ಜಯ ಗೋಪಿ ಜನ ವಲ್ಲಭ ಗಿರಿವರಧಾರಿ ಜಯ ರಾಧ ಮಾಧವ ಕುಂಜ ಬಿಹಾರಿ ಜಯ ಗೋಪಿ ಜನ ವಲ್ಲಭ ಗಿರಿವರಧಾರಿ ಯಶೋದನಂದನ ವೃಜ ಜನರಂಜನ 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 ಯಮುನಾ ತೀರಾವನಚಾರಿ ಜಯ ರಾಧ ಮಾಧವ ಕುಂಜ ಬಿಹಾರಿ. ಹರೆ ಕೃಷ್ಣ 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 ಹರೆ 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 ರಾಮ 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 ಹರೆ 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 ಕೃಷ್ಣ 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 ಹರೆ 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 ರಾಮ 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 ಹರೆ 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 ಕೃಷ್ಣ 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 ಹರೆ 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 ರಾಮ 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 ಹರೆ 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 ಕೃಷ್ಣ. ಶ್ರೀ ಶ್ರೀ ರಾಧಾ ಗೋವಿಂದ ಇಸ್ಕಾನ್ ಬೆಂಗಳೂರವರು ಆಯೋಜಿಸಿರುವಂತಹ 18 ದಿವಸಗಳಲ್ಲಿ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳುವಂಥ ಇವತ್ತಿನ ಅಧ್ಯಾಯ 14 ಗುಣತ್ರಯ ವಿಭಾಗ ಯೋಗ ಅನ್ನುವಂಥದ್ದು. ಪ್ರಕೃತಿಯ ಭೌತಿಕ ಪ್ರಕೃತಿಯ 3 ಗುಣಗಳು, ತ್ರಿಗುಣಗಳು ಅನ್ನುವಂಥದ್ದು ಇವತ್ತಿನ ಅಧ್ಯಾಯಕ್ಕೆ. ನಮ್ಮ ಇವತ್ತಿನ ಕ್ಲಾಸಿಗೆ ನಿಮಗೆಲ್ಲರಿಗೂ ಸ್ವಾಗತ. ಪ್ರಾರ್ಥನೆಯೊಂದಿಗೆ ನಾವು ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀಗುರುವೇ ನಮಃ.
श्रीचैतन्यमनोभीष्टं स्थापितं येन भूतले स्वयं रूपकदा मह्यं ददाति स्वपदान्तिकं वन्देऽहं श्रीगुरो श्रीतपदकमलं श्रीगुरुन् वैष्णवांश्च श्रीरूपं साग्रजातं सहगणरघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगणललिता श्रीविशाखान्विताश्च हे कृष्ण करुणा सिन्धो दीनबन्धो जगत्पते गोपेश गोपिका कान्ता राधा कान्त नमोऽस्तुते तप्त काञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्येव च पतितानां पावनेभ्यो वैष्णवेभ्यो नमो नमः नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने नमस्ते सारस्वते देवे गौरवाणी प्रचारिणे निर्विशेषा शून्यवादी पाश्चात्यादेशतारिणे जय श्री कृष्ण चैतन्य प्रभो नित्यानंद श्री अद्वैत गदाधर श्रीवासादि गौर भक्त वृंद हरे कृष्णा 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 हरे 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 राम 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 हरे 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 कृष्णा 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 हरे 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 राम 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 हरे 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 कृष्णा 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 हरे 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 राम 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 हरे ಹರೇ ಹರೇ ಕೃಷ್ಣ. ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ ಇವತ್ತಿನ ಕ್ಲಾಸಿಗೆ. ಸೊ ನಿನ್ನೆ ನಾವು ತಿಳ್ಕೊಂಡಿರುವಂತಹ ಅಧ್ಯಾಯ ಕ್ಷೇತ್ರಜ್ಞ ವಿಭಾಗ ಯೋಗ. ಸೊ ಯಾವುದು ಕ್ಷೇತ್ರ, ಯಾರು ಕ್ಷೇತ್ರಜ್ಞ? ಹರೇ ಕೃಷ್ಣ, ಯಾರು ಹೇಳ್ತೀರಾ? ಸೊ ಯಾವುದು ಕ್ಷೇತ್ರ, ಯಾರು ಕ್ಷೇತ್ರಜ್ಞ? ಯಾಕೆ ಎಲ್ಲರೂ ಸೈಲೆಂಟ್ ಆಗಿದ್ದೀರಾ? ಕೇಳಿಸ್ತಾ ಇಲ್ವಾ? ಕೇಳಿಸ್ತಿದೆ ಪ್ರಭುಜಿ. ಕ್ಷೇತ್ರಜ್ಞ ಯಾರು? ಕೇಳಿಸ್ತಾ ಇದೆ ಪ್ರಭುಜಿ. ಹರೇ ಕೃಷ್ಣ, ಧನ್ಯವಾದಗಳು. ಸೊ ಕ್ಷೇತ್ರ ಅಂದ್ರೆ ಯಾವುದು, ಕ್ಷೇತ್ರಜ್ಞ ಅಂದ್ರೆ ಯಾರು? ಯಾರಾದ್ರೂ ಹೇಳ್ತೀರಾ? ಪ್ರಭುಜಿ ದೇಹ ಕ್ಷೇತ್ರ, ಈ ಶರೀರ ದೇಹ ಕ್ಷೇತ್ರ, ಕ್ಷೇತ್ರಜ್ಞ ಆತ್ಮ. ದೇಹ ಇಬ್ಬರು ಹಿಡಿದವನು. ಕ್ಷೇತ್ರಜ್ಞರಲ್ಲಿ ಇಬ್ಬರು, ಒಂದು ಇಬ್ಬರು ನಮ್ಮ ಒಬ್ಬ ಆತ್ಮ, ಒಂದು ದೇಹಕ್ಕೆ ಸೀಮಿತವಾದ ಕ್ಷೇತ್ರಜ್ಞ, ಸೀಮಿತ ಕ್ಷೇತ್ರ. ಆದ್ರೆ ಪರಮಾತ್ಮ ಎಲ್ಲಾ ದೇಹಕ್ಕೆ ಸೀಮಿತವಾದವನು. ಆತ್ಮ ಒಂದೇ ದೇಹಕ್ಕೆ, ಯಾವ ದೇಹದಲ್ಲಿ ಆತ್ಮ ಇದೆಯೋ ಆ ದೇಹಕ್ಕೆ ಮಾತ್ರ ಆತ್ಮ ಕ್ಷೇತ್ರಜ್ಞ. ಆದರೆ ಪರಮಾತ್ಮ ಹಾಗಲ್ಲ, ಅವನು ಎಲ್ಲಾ ದೇಹಗಳಿಗೆ ಅವನು ಕ್ಷೇತ್ರಜ್ಞ. ಯಾಕೆಂದ್ರೆ ಪ್ರತಿಯೊಂದು ಜೀವಿಯ ಹೃದಯದಲ್ಲಿ ಅವನು ಆತ್ಮ ಅಂದ್ರೆ ಅಲ್ಲಿ ಸ್ಥಿತನಾಗಿರ್ತಾನೆ ಹೃದಯದಲ್ಲಿ, ಮತ್ತು ಅವನು ಒಬ್ಬ ದರ್ಶಕನಾಗಿ ಅಲ್ಲಿ ಇರ್ತಾನೆ. ಆದರೆ ಜೀವಿ ಇಂದ್ರಿಯ ತೃಪ್ತಿಯನ್ನೇ ಜೀವನ ಅಂತ ತಿಳ್ಕೊಂಡು ಬದುಕ್ತಾ ಇರುವಾಗ ಅವನು ತಟಸ್ಥನಾಗಿರ್ತಾನೆ. ಅದರಿಂದ ಜ್ಞಾನವನ್ನು ನಾವು, ಎಲ್ಲ ಜ್ಞಾನದ ಗುರಿ ಯಾವುದು? ಪರಮಾತ್ಮ, ಅವನನ್ನ ಜ್ಞಾನವನ್ನ ನಾವು ಹೇಗೆ ಪಡೆಯಬೇಕು ಅನ್ನುವಂಥದ್ದು, ಯಾವಾಗ ನಾವು ಅವನಿಗೆ ಶರಣಾಗತರಾಗ್ತೀವಿ, ನಾವು ಜ್ಞಾನವನ್ನ ಪಡೆಯಲಿಕ್ಕೆ ಅವನಿಗೆ ಸರಿಯಾದ ಬುದ್ಧಿಯನ್ನು ಅವನು ಕೊಡ್ತಾನೆ. ಯಾಕೆಂದ್ರೆ ನಮ್ಮ ಇಂದ್ರಿಯಗಳಿಂದ ನಾವು ಇಂದ್ರಿಯ ತೃಪ್ತಿಯ ಇದರಿಂದ ಅಥವಾ ಭೌತಿಕ ಪ್ರಪಂಚದ ಬಂಧನದಿಂದ ಹೊರಗೆ ಬರಬೇಕು. ಈ ಭೌತಿಕ ಪ್ರಪಂಚ ಭಗವಂತ ಹೇಳ್ತಾನೆ, ಈ ಭೌತಿಕ ಪ್ರಪಂಚವೂ ಸಹಿತ ಅವನಿಂದಲೇ ಆಗಿರುವಂತಹದ್ದು. ಆದರೆ ಈ ಪ್ರಕೃತಿ ಅವನು ಹೇಳ್ತಾನೆ, ಪ್ರಕೃತಿ ತನ್ನದೇ ಆದ ಗುಣಗಳನ್ನ ಹೊಂದಿರುತ್ತೆ. ಅದರಿಂದ ಅವನು ತಟಸ್ಥನಾಗಿರ್ತಾನೆ. ಮತ್ತೆ ಅವನು ಬ್ರಹ್ಮನ್ ಬಗ್ಗೆ ಹೇಳ್ತಾನೆ, ಅದು ಐಹಿಕ ಕಾರ್ಯಕಾರಣದ ಆಚೆ ಬ್ರಹ್ಮನ್ ಇದೆ ಅನ್ನುವಂಥದ್ದು. ಬ್ರಹ್ಮನ್ ಅಂದ್ರೆ ಭಗವಂತನ ನಿರಾಕಾರ ರೂಪ. ಆ ನಿರಾಕಾರ ರೂಪಕ್ಕೆ ಈ ಭೌತಿಕ ಪ್ರಪಂಚದಲ್ಲಿ ಬೆಳಕಿನ ಮೂಲ ಯಾರು? ನಮಗೆಲ್ಲ ಬೆಳಕಿನ ಮೂಲ ಯಾವುದು? ಹರೇ ಕೃಷ್ಣ. ಭೌತಿಕ ಪ್ರಪಂಚದ ಬೆಳಕಿನ ಮೂಲ ಸೂರ್ಯ. ಸೂರ್ಯನಿಂದ ನಾವು ಬೆಳಕನ್ನ ಪಡೆಯುತ್ತೇವೆ. ಆದರೆ ಆ ಸೂರ್ಯನಿಗೂ ಸಹಿತ ಬೆಳಕನ್ನ ನೀಡುವಂತಹದ್ದು ಭಗವಂತನ ಪ್ರಭೆ, ಬ್ರಹ್ಮನ್. ಭೌತಿಕ ಆಧ್ಯಾತ್ಮಿಕ ಪ್ರಪಂಚ ಅದು ಈ ಭೌತಿಕ ಪ್ರಪಂಚದ ಕಾರ್ಯಕಾರಣದ ಆಚೆ ಇದೆ. ಅಂದ್ರೆ ಇಲ್ಲಿ ಕಾರ್ಯಕಾರಣ ಅಂದ್ರೆ ಇಲ್ಲಿ ಆಗು ಹೋಗುಗಳು, ಈ ಐಹಿಕ ಪ್ರಪಂಚದಲ್ಲಿ ಆಗು ಹೋಗುಗಳು ಇರತ್ತೆ.
ಆಗು ಹೋಗುಗಳು ಆಗ್ತಾನೆ ಇರುತ್ತೆ ಅಂತ. ಅದಕ್ಕೆ ಕಾರಣ ಪ್ರಕೃತಿಯೇ. ಮತ್ತೆ ನಮ್ಮ ಸುಖ ದುಃಖಗಳಿಗೆ ಯಾರು ಕಾರಣ? ಜೀವಿಯೇ ಕಾರಣ. ಈ ಭೌತಿಕ ಪ್ರಪಂಚದಲ್ಲಿ ಅವನ ಸುಖ ದುಃಖಗಳಿಗೆ ಜೀವಿಯೇ ಕಾರಣ. ಆದ್ರಿಂದ ಈ ಪ್ರಕೃತಿ ಮತ್ತೆ ಪುರುಷರ ಬಗ್ಗೆ, ಪುರುಷ ಅಂದ್ರೆ ಯಾರಿಲ್ಲಿ? ದೇವೋತ್ತಮ ಪರಮಪುರುಷ ಭಗವಂತ. ಅವನು ಹೇಗೆ ಮಾಡ್ತಾನೆ? ಅವನಿಗೆ ಈ ಪ್ರಕೃತಿಯಲ್ಲಿ ಅವನು ಬೀಜವನ್ನ ಬಿತ್ತಾನೆ, ಜೀವಿಗಳನ್ನ ಬೀಜದ ರೂಪದಲ್ಲಿ. ಅವನು ತಾನೇ ಬೀಜ ಕೊಡುವ ತಂದೆ ಅಂತ ಹೇಳ್ತಾನೆ ಪ್ರತಿಯೊಂದಕ್ಕೂ. ಆ ರೀತಿಯಾಗಿ ಜೀವಿಗಳಿಗೆ ಅಂದ್ರೆ ಅವನ ಇಂದ್ರಿಯಗಳು, ನಮ್ಮ ಇಂದ್ರಿಯಗಳು ಭೌತಿಕವಾದದ್ದು, ಪರಿಪೂರ್ಣತೆಯನ್ನು ಹೊಂದಿರುವುದಿಲ್ಲ. ಆದರೆ ಭಗವಂತನಿಗೆ ಎಲ್ಲ ಇಂದ್ರಿಯಗಳು ಎಲ್ಲ ರೀತಿಯ ಕೆಲಸವನ್ನು ಮಾಡ್ತದೆ. ಅದರಿಂದ ಅವನು ಈ ಪ್ರಕೃತಿ ಗರ್ಭಧರಿಸುವಂತೆ ಮಾಡ್ತಾನೆ ಅವನು ಬರೀ ಅವನ ದೃಷ್ಟಿಯಿಂದ. ಸೊ ಜ್ಞಾನದ ದೃಷ್ಟಿ, ನಿಜವಾಗಿ ಯಾರು ಜ್ಞಾನದಿಂದ ನೋಡ್ತಾರೆ, ಯಾರು ಈ ಕ್ಷೇತ್ರಜ್ಞರನ್ನ ಚೆನ್ನಾಗಿ ತಿಳಿದುಕೊಂಡಿರ್ತಾರೆ, ಯಾರು ನಾನು ಈ ಶರೀರ ಅಲ್ಲ, ಈ ಶರೀರ ನನ್ನದು ಅಲ್ಲ, ಇದು ನನಗೆ ಭೌತಿಕ ಪ್ರಕೃತಿಯಿಂದ ಸಿಕ್ಕಿರುವಂತಹ ಶರೀರ. ಯಾಕೆಂದ್ರೆ ಈ ಶರೀರ ಆಗೋದು ಹೇಗೆ? ಪಂಚಭೂತಗಳಿಂದ ಈ ಶರೀರ ಆಗಿರೋದ್ರಿಂದ ಈ ಪಂಚಭೂತಗಳು ಯಾವುದು? ಈ ಶರೀರದ, ಈ ಭೌತಿಕ ಪ್ರಪಂಚದ ಹೊದಿಕೆ ಅವು. ಈ ಭೌತಿಕ ಪ್ರಪಂಚದ ಎಲ್ಲ ಆಗುವುದು ಸಹಿತ ಪಂಚಭೂತಗಳಿಂದ. ಆಮೇಲೆ ನಾವು ಇಂದ್ರಿಯಗಳು, ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳ ಬಗ್ಗೆ ತಿಳ್ಕೊಂಡಿದ್ದೇವೆ, ಕ್ರಿಯೆ ಪ್ರತಿಕ್ರಿಯೆಗಳ ಬಗ್ಗೆ ತಿಳ್ಕೊಂಡಿದ್ದೇವೆ. 24 ಘಟಕಾಂಶಗಳು ಎಲ್ಲ ಸೇರಿ ಒಂದು ಕ್ಷೇತ್ರ ಆಗತ್ತೆ ಅನ್ನೋದನ್ನು ಸಹಿತ ತಿಳ್ಕೊಂಡಿದ್ದೇವೆ. ಸೊ ಇವತ್ತು ಭೌತಿಕ ಪ್ರಕೃತಿಯ ಬಗ್ಗೆ ಹೇಳ್ತಾನೆ ಭಗವಂತ. ಯಾವಾಗ ಭೌತಿಕ ಪ್ರಕೃತಿಯ ಅಂದ್ರೆ ಸಂಯೋಜನೆಯಲ್ಲಿ ಅವನು ಬರ್ತಾನೆ, ಜೀವಿ ಅಂದ್ರೆ ಭೌತಿಕ ಪ್ರಕೃತಿಯೊಂದಿಗೆ ಹೊಂದ್ಕೊಂಡಿರ್ತಾನೆ, ಅಲ್ಲಿ ತನಕ ಅವನು ಈ ಗುಣಗಳಿಗೆ ಅಧೀನನಾಗಿರ್ತಾನೆ, ಪ್ರಕೃತಿಯ ಗುಣಗಳಿಗೆ, ಆ 3 ಗುಣಗಳಿಗೆ. ಅದರಿಂದ ಆ 3 ಗುಣಗಳು ಯಾವುದು? ಯಾರು ಹೇಳ್ತೀರಾ? ಗೊತ್ತಿದೆಯಾ? ಸತ್ವಗುಣ, ರಜೋಗುಣ ಮತ್ತು ತಮೋಗುಣ. ಧನ್ಯವಾದಗಳು ಮಾತಾಜಿ, ಹರೇ ಕೃಷ್ಣ. ಸೊ ಈ 3 ಗುಣಗಳು ಈ ಪ್ರಕೃತಿಯ ಗುಣಗಳು. ಮತ್ತೆ ಈ 3 ಗುಣಗಳಲ್ಲಿ ಶ್ರೇಷ್ಠ ಗುಣ ಯಾವುದು ಅನ್ನೋದನ್ನು ನಾವು ತಿಳ್ಕೊಳ್ಳುವಂತಹದ್ದು ಇವತ್ತು. ಮತ್ತೆ ಈ 3 ಗುಣಗಳು ಹೇಗೆ ಜೀವಿಯನ್ನು ನಿಯಂತ್ರಿಸುತ್ತೆ, ಮತ್ತು ಯಾವುದಾದ್ರೂ ಗುಣದಲ್ಲಿ ಶರೀರ ತ್ಯಾಗವನ್ನ ಅವನು ಯಾವ ರೀತಿಯಾಗಿ ಕರ್ಮವನ್ನ ಮಾಡ್ತಾನೆ, ಅಥವಾ ಯಾವುದಾದ್ರೂ ಒಂದು ಗುಣದಲ್ಲಿ, ಮತ್ತು ಆ ಗುಣದಲ್ಲಿ ಅವನು ಮರಣವನ್ನ ಹೊಂದಿದರೆ ಆ ಗುಣದಲ್ಲಿಯೇ ಇದ್ದು ಆ ಗುಣದಲ್ಲಿಯೇ ಕರ್ಮವನ್ನ ಮಾಡಿಕೊಂಡು ಅವನು ಆ ಗುಣದಲ್ಲಿ ಅವನು ಮರಣವನ್ನ ಹೊಂದಿದರೆ ಅವನಿಗೇನಾಗತ್ತೆ? ಮತ್ತೆ ಈ 3 ಗುಣಗಳನ್ನು ಮೀರುವುದು ಹೇಗೆ? ಯಾಕೆಂದ್ರೆ ಭಗವಂತ ತಾನು 2 ಪ್ರಕೃತಿಯ ಮೂಲ ಅಂತ ಹೇಳ್ತಾನೆ. ಒಂದು ಭೌತಿಕ ಪ್ರಕೃತಿ, ಆಧ್ಯಾತ್ಮಿಕ ಪ್ರಕೃತಿ. ನಾವು ಭೌತಿಕ ಪ್ರಕೃತಿಯಲ್ಲಿ ಅವನು ಹೇಳ್ತಾನೆ, ಭೌತಿಕ ಪ್ರಕೃತಿಯ ಕಾರ್ಯಕಾರಣದ ಆಚೆಗೆ ಬ್ರಹ್ಮನ್ ಆಧ್ಯಾತ್ಮಿಕ ಪ್ರಕೃತಿ ಇದೆ. ಆದ್ದರಿಂದ ಈ ಭೌತಿಕ ಪ್ರಕೃತಿಗೆ ಅದರದೇ ಆದ ಗುಣ ಇದೆ, ಆ ಗುಣಗಳಷ್ಟೇ ಇಲ್ಲಿ ಕೆಲಸ ಮಾಡತ್ತೆ ಅನ್ನುವಂತಹದ್ದನ್ನ ಇವತ್ತು ನಾವು ತಿಳ್ಕೊಳ್ಳೋಣ. ಹರೇ ಕೃಷ್ಣ. ಧನ್ಯವಾದಗಳೆಲ್ಲರಿಗೂ. ಮತ್ತೊಮ್ಮೆ ಶ್ರೀ ಶ್ರೀ ರಾಧಾ ಗೋವಿಂದ, ಶ್ರೀಲಾ ಪ್ರಭುಪಾದರು, ಶ್ರೀ ನಾಮನಿಷ್ಠಾದ ಪ್ರಭುಜಿಯವರ ಚರಣ ಕಮಲಾರವಿಂದಗಳಿಗೆ ವಂದಿಸ್ತಾ ಇವತ್ತಿನ ಈ ಅಧ್ಯಾಯವನ್ನು ನಾವು ಶುರು ಮಾಡೋಣ. ಶ್ರೀ ಭಗವಾನುವಾಚ ಪರಂ ಭೂಯಃ ಪ್ರವಕ್ಷ್ಯಾಮಿ ಜ್ಞಾನಾನಾಂ ಜ್ಞಾನಮುತ್ತಮಂ ಯಜ್ಞಾತ್ವಾ ಮುನಯಃ ಸರ್ವೇ ಪರಾಂ ಸಿದ್ಧಿಮಿತೋ ಗತಾಃ. ಹರೇ ಕೃಷ್ಣ. ದೇವೋತ್ತಮ ಪರಮ ಪುರುಷನು ಹೀಗೆ ಹೇಳಿದನು, ಎಲ್ಲಾ ಜ್ಞಾನಗಳಲ್ಲಿ ಅತ್ಯುತ್ತಮವಾದ ಈ ಜ್ಞಾನವನ್ನು ನಾನು ಮತ್ತೆ ನಿನಗೆ ಹೇಳುತ್ತೇನೆ. ಈ ಜ್ಞಾನವನ್ನು ತಿಳಿದುಕೊಂಡು ಮುನಿಗಳು ಪರಮ ಸಿದ್ಧಿಯನ್ನು ಪಡೆವರು. ಹರೇ ಕೃಷ್ಣ. ಈ 14ನೇ ಅಧ್ಯಾಯದಲ್ಲಿ ಭಗವಂತ ಕೊಡ್ತಾ ಇರುವಂತಹ ಜ್ಞಾನಗಳನ್ನ ಪಡೆದುಕೊಂಡು ಮುನಿಗಳು ಪರಮ ಸಿದ್ಧಿಯನ್ನ ಪಡೆದಿದ್ದಾರಂತೆ. ಅಂತಹ ವಿಶೇಷವಾದ ಜ್ಞಾನವನ್ನ ಅವನು ಭಗವಂತ ಕೊಡ್ತಾ ಇದ್ದಾನೆ. ಯಾಕೆಂದ್ರೆ ಈ ಜ್ಞಾನಯೋಗ ಯಾಕೆ ಇದೆ? ಈ ಜ್ಞಾನಯೋಗ ಇರುವಂತಹದ್ದು ಈ ಜ್ಞಾನವನ್ನ ತಿಳಿದು ಅದರಿಂದ ನಾವು ಅಂದ್ರೆ ಭಕ್ತಿಗೆ ಒಂದು ಬೇಲಿ, ಜ್ಞಾನದ ಬೇಲಿಯನ್ನ ಹಾಕುವಂತಹದ್ದು ಭಕ್ತಿ ಮಾಡ್ಲಿಕ್ಕೆ. ಆ ಪರಿಧಿಯಲ್ಲಿ ಇದನ್ನ ತಿಳ್ಕೊಂಡು ನಾವು ಭಕ್ತಿಯನ್ನ ಮಾಡುವಂತಹದ್ದು. ಅದರಿಂದ ಈ ಜ್ಞಾನಯೋಗದ ಈ 14ನೇ ಅಧ್ಯಾಯ ಸ್ಪೆಷಲಿ ಭಗವಂತ ಏನ್ ಹೇಳ್ತಾ ಇದ್ದಾನೆ, ಇದನ್ನ ತಿಳ್ಕೊಂಡು ಈ ಸಿದ್ಧಿ ಪಡೆದವರು ಅಥವಾ ಮಹಾ ಮುನಿಗಳು ಸಹಿತ
ಅವರು ಏನೋ ಸಿದ್ಧಿಯನ್ನ ಪಡೆದಿದ್ದಾರೆ ಅಂದ್ರೆ ಅವರು ಈ ಭೌತಿಕ ಪ್ರಪಂಚದಿಂದ ಬಿಡುಗಡೆಯನ್ನ ಹೊಂದಿದ್ದಾರೆ ಅನ್ನುವಂಥದ್ದನ್ನ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ. ಇದಂ ಜ್ಞಾನಮುಪಾಶ್ರಿತ್ಯ ಮಮಸಾ ಧರ್ಮ್ಯಮಾಗತಾಃ ಸರ್ಗೇಪಿ ನೋಪಜಾಯಂತೆ ಪ್ರಳಯೇನ ವ್ಯಥಂತಿ ಚ. ಹರೇ ಕೃಷ್ಣ. ಹರೇ ಕೃಷ್ಣ. ಈ ಜ್ಞಾನದಲ್ಲಿ ನೆಲೆಗೊಂಡವನು ನನ್ನ ರೀತಿಯ ದಿವ್ಯ ಸ್ವಭಾವವನ್ನು ಪಡೆಯುವನು. ಹೀಗೆ ನೆಲೆಗೊಂಡವನು ಸೃಷ್ಟಿಕಾಲದಲ್ಲಿ ಹುಟ್ಟುವುದಿಲ್ಲ ಮತ್ತು ಪ್ರಳಯ ಕಾಲದಲ್ಲಿ ವ್ಯತ್ಯಪಡುವುದಿಲ್ಲ. ಹರೇ ಕೃಷ್ಣ. ಭಗವಂತ ಎಷ್ಟು ಮುಖ್ಯವಾದ ಸಂಗತಿಯನ್ನ ಹೇಳ್ತಾ ಇದ್ದಾನೆ. ಈ ಜ್ಞಾನವನ್ನ ಯಾರು ತಿಳ್ಕೊಳ್ತಾನೆ, ನೆಲೆಗೊಂಡವನು, ಅದನ್ನ ತಿಳ್ಕೊಳ್ಳೋದಷ್ಟೇ ಅಲ್ಲ, ಆ ಜ್ಞಾನದಲ್ಲಿ ಯಾರು ನೆಲೆಸಿರ್ತಾನೆ ಅಂಥವನು ನನ್ನ ರೀತಿಯ ದಿವ್ಯ ಸ್ವಭಾವವನ್ನ ಪಡೀತಾನೆ. ಇಮ್ಯಾಜಿನ್ ಮಾಡಿ, ನಾವು ಭಗವಂತನ ಗುಣಲಕ್ಷಣಗಳನ್ನ ಹೊಂದಿದ್ರೆ ಹೇಗಿರ್ಬೋದು ಆ ಪರಿಸ್ಥಿತಿ, ಹೇಗೆ ನಾವು ಇರ್ಬೋದು ಅಂತ. ಭಗವಂತನ ಗುಣಲಕ್ಷಣಗಳು, ಅವನ ಗುಣಲಕ್ಷಣಗಳೇನು? ಭಗವಂತನ ಗುಣಲಕ್ಷಣಗಳೇನು? ಭಗವಂತನ ಗುಣಲಕ್ಷಣಗಳು ಯಾರಾದ್ರೂ ಪ್ರಯತ್ನ ಮಾಡ್ತೀರಾ? ಸಚ್ಚಿದಾನಂದ. ಸಚ್ಚಿತ್ ಆನಂದ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಸೊ ಭಗವಂತ ಸಚ್ಚಿತ್ ಆನಂದ. ಭಗವಂತ ಸತ್ ಅಂದ್ರೆ ಶಾಶ್ವತವಾದವನು, ಚಿತ್ ಅಂದ್ರೆ ಎಲ್ಲಾ ಜ್ಞಾನವನ್ನು ಹೊಂದಿರುವವನು, ಆನಂದನು, ಯಾವಾಗಲೂ ಅವನು ಆನಂದದಲ್ಲಿಯೇ ಇರುವಂತವನು, ಶಾಶ್ವತ ಸಂತೋಷ. ಇಲ್ಲಿ ಈ ಜ್ಞಾನದಲ್ಲಿ ಯಾರ ನೆಲೆ ಶಾಶ್ವತವಾದಂತಹ ಅಂದ್ರೆ ಈ ನಿತ್ಯ ಮತ್ತೆ ಜ್ಞಾನ ಮತ್ತೆ ಸಂತೋಷ, ಇವು ಮೂರನ್ನೂ ಪಡಿತಾರೆ ಅನ್ನುವಂಥದ್ದನ್ನ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ. ಅದರಿಂದ ಅಂತಹ ಒಂದು ಪರಮಜ್ಞಾನ ಇಲ್ಲಿ ಅವನು ಕೊಡ್ತಾ ಇದ್ದಾನೆ. ಅದರಿಂದ ಅವರು ಸೃಷ್ಟಿಕಾಲದಲ್ಲಿ ಹುಟ್ಟುವುದಿಲ್ಲ. ಯಾಕೆ ಅವರು ಸೃಷ್ಟಿಕಾಲದಲ್ಲಿ ಹುಟ್ಟುವುದಿಲ್ಲ? ಯಾಕೆಂದ್ರೆ ಅವರು ಈ ಭೌತಿಕ ಪ್ರಪಂಚದ ಆಚೆ ಹೋಗ್ತಾರೆ. ಅವರು ಮತ್ತೆ ಜನ್ಮ ಮೃತ್ಯು ವಿನ ಚಕ್ರದಲ್ಲಿ ಪುನರಪಿ ಮರಣಂ ಪುನರಪಿ ಜನನಂ ಜಠರೇ ಶಯನಂ. ಸೊ ಆ ರೀತಿಯಾಗಿ ಅವರು ಮತ್ತೆ ಮತ್ತೆ ಹುಟ್ಟುವಂಥದ್ದು, ಮತ್ತೆ ಮತ್ತೆ ಸಾಯುವಂತಹ ಆ ಒಂದು ಚಕ್ರದಲ್ಲಿ ಅವರು ಸಿಕ್ಕಿಕೊಳ್ಳುವುದಿಲ್ಲ. ಅದರಿಂದ ಅವರು ಸೃಷ್ಟಿಕಾಲದಲ್ಲಿ ಹುಟ್ಟುವುದಿಲ್ಲ ಮತ್ತು ಪ್ರಳಯದಲ್ಲಿ ವ್ಯಥೆಯೂ ಪಡುವುದಿಲ್ಲ. ಯಾಕೆಂದ್ರೆ ಅವರು ಆಧ್ಯಾತ್ಮಿಕ ಶಾಶ್ವತವಾದ ಅವನ ದಿವ್ಯ ಸನ್ನಿಧಾನವನ್ನ ಸೇರ್ತಾರೆ ಅವರು. ಯಾಕೆಂದ್ರೆ ಭಗವಂತನ ಗುಣಲಕ್ಷಣಗಳನ್ನು ಹೊಂದುವುದು ಭೌತಿಕ ಪ್ರಪಂಚದಲ್ಲಿ ಇದು ಸಾಧ್ಯವಿಲ್ಲ. ಸರ್ವಯೋನಿಷು ಕೌಂತೆಯ ಮೂರ್ತಯ ಸಂಭವಂತಿಯಾ ತಾಸಾಂ ಬ್ರಹ್ಮ ಮಹದ್ಯೋನಿ ಅಹಂ ಬೀಜ ಪ್ರತಾಪಿತ. ಕುಂತಿಯ ಮಗನಾದ ಅರ್ಜುನನೇ, ಜೀವಂತ ಪ್ರಾಣಿಗಳ ಎಲ್ಲಾ ವರ್ಗಗಳು ಇರುವುದು ಸಾಧ್ಯವಾಗುವುದು ಐಹಿಕ ಪ್ರಕೃತಿಯಲ್ಲಿ ಹುಟ್ಟುವುದರಿಂದ. ನಾನೇ ಬೀಜವನ್ನು ನೀಡುವ ತಂದೆ, ಇದನ್ನು ತಿಳಿಯಬೇಕು. ಭಗವಂತನೇ ಬೀಜ ನೀಡುವ ತಂದೆ. ಈಗ ಬ್ರಹ್ಮ ಅವನ ಸೃಷ್ಟಿಯಾದ ಮೇಲೆ 1,000 ವರ್ಷ ಭಗವಂತನ ಕುರಿತಾಗಿ ತಪಸ್ಸನ್ನ ಮಾಡ್ತಾನಂತೆ, ಅಂದ್ರೆ ನಮ್ಮ ಕಾಲಾವಧಿಯಲ್ಲಿ. ಆ ರೀತಿಯಾಗಿ ತಪಸ್ಸನ್ನ ಮಾಡಿದ ಮೇಲೆ ಅವನಿಗೆ ಬ್ರಹ್ಮನಿಗೆ ನೀನು ಸೃಷ್ಟಿ ಮಾಡುವಂತ ಜವಾಬ್ದಾರಿಯನ್ನ ಕೃಷ್ಣ ಕೊಡ್ತಾನೆ. ಅವನ ಸೃಷ್ಟಿಯನ್ನೇನೋ ಮಾಡ್ತಾನೆ, ಆದ್ರೆ ಯಾವುದಕ್ಕೂ ಅಲ್ಲಿ ವೈವಿಧ್ಯತೆ ಇಲ್ಲ. ಯಾವುದೇ ಒಂದು ಜೀವ ಅಂದ್ರೆ ಅಲ್ಲಿ ಆ ಜೀವ ಅನ್ನುವಂಥದ್ದು, ಆ ಕಾನ್ಷಿಯಸ್ನೆಸ್ ಇಲ್ಲ, ಆ ಪ್ರಜ್ಞೆ ಇಲ್ಲ. ಎಲ್ಲ ಒಂದು ತಟಸ್ಥ ವಸ್ತು, ಜಡ ವಸ್ತು ತರ. ಈಗೇನ್ ಮಾಡ್ತಾನೆ ಭಗವಂತ? ಬೀಜ ಬಿತ್ತಾನೆ. ಅಲ್ಲಿ ಚರ ಅಚರ ವಸ್ತುಗಳು ಎಲ್ಲ ಅವನ ದೃಷ್ಟಿಯಿಂದ ಅವನು ಈ ಐಹಿಕ ಪ್ರಪಂಚದ ಏನು ಭೌತಿಕ ಪ್ರಪಂಚ ಸೃಷ್ಟಿಯಾಗತ್ತೆ, ಆ ಭೌತಿಕ ಪ್ರಪಂಚಕ್ಕೆ ಅವನು ಬೀಜವನ್ನ ಬಿತ್ತುತ್ತಾನೆ. ಹೇಗೆ ರೈತ ಧಾನ್ಯಗಳನ್ನ ಬಿತ್ತಿ ಬೆಳೆಯನ್ನ ಬೆಳೀತಾನೋ ಆ ಥರ ಭಗವಂತ ಬೀಜವನ್ನ ಬಿತ್ತಾನೆ. ಅದರಿಂದ ಅವನು ಹೇಳ್ತಾನೆ, ನಾನೇ ಬೀಜ ಕೊಡುವ ತಂದೆ. ಈಗ ನಾವು ತಿಳ್ಕೊಳ್ಬೋದು ಯಾರು ಹೇಗೆ ಹುಟ್ಟುತ್ತಾರೆ, ಏನ್ ಮಾಡ್ತಾರೆ ಅಂತ. ಆದ್ರೆ ಪ್ರಕೃತಿಯಿಂದ ಜಡ ವಸ್ತುಗಳು ಆಗತ್ತೆ. ಯಾಕೆಂದ್ರೆ ಇಲ್ಲಿ ನಾವೆಲ್ಲ ಈ ಪ್ರಕೃತಿಯ ಅಧೀನದಲ್ಲಿ ಇರೋದರಿಂದ ಜೀವ, ನಮಗೆ ಶರೀರ ಎಲ್ಲಿಂದ ಸಿಗತ್ತೆ? ಈ ಪ್ರಕೃತಿಯಿಂದ ಸಿಗತ್ತೆ. ಆದರೆ ಜೀವ ಬರೋದು ಎಲ್ಲಿಂದ? ಜೀವ ಬರುವಂತಹದ್ದು ಪರಮಾತ್ಮನ, ಅವನ ಇಚ್ಛೆಯ ಮುಖಾಂತರ.
ಆ ರೀತಿಯಾಗಿ ಆ ಜೀವ ಅದರಲ್ಲಿ ಬಂದು ನಾವು ತಿಳ್ಕೊಳ್ತೇವೆ ಕೆಲವು ಟೈಮ್ ಹೀಗಾಯಿತು, ಹಾಗೆ ಹೀಗೆ ಹುಟ್ಟಿದ್ದೇವೆ, ಹಾಗೆ ಹೀಗೆ ಅಂತ. ಆದರೆ ಅದು ಒಂದು ಪ್ರಕೃತಿಯಲ್ಲಿ ಭಗವಂತನ ಒಂದು ವ್ಯವಸ್ಥೆ. ಆದರೆ ಜೀವ ಶರೀರ ಕ್ರಿಯೇಟ್ ಆದಮೇಲೆ ಅಲ್ಲಿ ಜೀವ ಇಡುವಂಥವನು ಅವನೇ. ಯಾಕೆಂದರೆ ನಾವು ಎಲ್ಲಿ ಈಗ ಈ ಜನ್ಮದಲ್ಲಿ ನಾವು ಯಾರ್ಯಾರನ್ನು ಪಡೆದಿರಬಹುದು, ನಮ್ಮ ಅಂದರೆ ಹಿತೈಷಿಗಳಾಗಿ ಅಥವಾ ಸಂಬಂಧಿಕರಾಗಿ ಅಥವಾ ನಮ್ಮ ಕುಟುಂಬಸ್ಥರಾಗಿ ನಾವು ಪಡೆದಿರಬಹುದು. ಆದರೆ ಅವರು ಹಿಂದಿನ ಜನ್ಮದಲ್ಲಿ ಎಲ್ಲಿದ್ರು ಯಾರಿದ್ರು ಅಂತ ನಮಗೇನು ಗೊತ್ತಿಲ್ಲ ಅಲ್ವಾ, ಹೇಗೆ ಬಂದರು ಇಲ್ಲಿ ಅಂತ. ಅದರಿಂದ ನಾವು ಯಾವ ಭಾವದಲ್ಲಿ ನಾವು ಬೇಡ್ಕೊಳ್ತೇವೆ, ನಾವು ನಮ್ಮ ಆಸೆ, ನಮಗೆ ಒಂದು ಭಗವಂತ ಕೊಟ್ಟಂತಹ ಸ್ವಾತಂತ್ರ್ಯ ಏನೋ ಆಸೆ ಪಡುವುದು. ಈ ಆಸೆಯನ್ನು ಪಡುವುದನ್ನು ಬಿಟ್ಟು ಬೇರೆ ಯಾವ ಸ್ವಾತಂತ್ರ್ಯವೂ ನಮಗೆ ಇಲ್ಲ. ಈ ಆಸೆಯನ್ನು ನಾವು ಪಡ್ತೇವೆ. ಆಸೆ ಪಟ್ಟು ನಮಗೆ ಈ ಥರ ಶರೀರ ಸಿಕ್ಕಿದೆ. ಯಾಕೆ ಹಿಂದಿನ ಜನ್ಮದಲ್ಲಿ ಸಾಯುವಾಗ ನಾವು ಯಾವ ಭಾವದಲ್ಲಿ ನಾವು ಶರೀರ ತ್ಯಾಗ ಮಾಡ್ತೇವೋ ಅದೇ ಭಾವದಲ್ಲಿ ನಮಗೆ ಇನ್ನೊಂದು ಶರೀರ ಸಿಗತ್ತೆ. ಈಗ ಮುಂದಿನ ಜನ್ಮದಲ್ಲಿ ಆತ್ಮ ಸೇರಿಕೊಳ್ಳುತ್ತೆ. ಅದರಿಂದ ನಾವು ಈ ರೀತಿಯಾಗಿ ಬೇಡಿಕೊಂಡು ನಮಗೆ ಇಂತಹ ಒಂದು ಆಸೆಯಿಂದ ನಮಗೆ ಅವನು ಭಗವಂತ ಈಡೇರಿಸುತ್ತಾನೆ. ಈ ರೀತಿಯಾದಂತಹ ಒಂದು ಜೀವನ ನಮಗೆ. ಅದರಿಂದ ಈ ಭೌತಿಕ ಶರೀರ ಅನ್ನುವಂಥದ್ದು ನಮಗೆ ನಾವು ಪಡೆದಿರುವಂಥದ್ದು. ಸೊ ಈ ರೀತಿಯಾಗಿ ಎಲ್ಲದಕ್ಕೂ ಬೀಜ ಕೊಡುವಂತಹ ತಂದೆ ನಾನು ಅನ್ನೋದನ್ನು ಅವನು ಇಲ್ಲಿ ಹೇಳ್ತಾ ಇದ್ದಾನೆ. ಇದನ್ನು ನಾವು ತಿಳ್ಕೊಳ್ಬೇಕು. ಆವಾಗ ನಮಗೆ ಅರ್ಥ ಆಗುತ್ತೆ, ನಾನು ಶರೀರ ಅಲ್ಲ, ನಾನು ಜೀವಾತ್ಮ, ಈ ಶರೀರದಲ್ಲಿ ನಾನು ಇದ್ದೇನೆ ಅಷ್ಟೇ ಅನ್ನುವಂಥದ್ದು. ಸೊ 84 ಲಕ್ಷ ಜೀವ ಯೋನಿಗಳನ್ನು ದಾಟಿ ಅಲ್ವಾ ಎಲ್ಲವನ್ನ ಅನುಭವಿಸಿಕೊಂಡು ಈ ಮನುಷ್ಯ ಜನ್ಮವನ್ನು ಪಡಿತಾನೆ. ಈ ಮನುಷ್ಯ ಜನ್ಮ ಅಷ್ಟು ಸುಲಭವಾಗಿ ಸಿಗುವಂತಹದ್ದು ಅಲ್ಲ. ಅದರಿಂದ ಈ ಮನುಷ್ಯ ಜನ್ಮದಲ್ಲಿ ನಾವೇನು ಮಾಡಬೇಕಾಗತ್ತೆ, ನಮ್ಮ ನಿಜವಾದ ಗುರಿ ಯಾವುದು ಅಲ್ಲಿಗೆ ಹೋಗಲಿಕ್ಕೆ ಪ್ರಯತ್ನ ಮಾಡಬೇಕಾಗತ್ತೆ. ಪ್ರಯತ್ನ ಮಾಡಿದರೆ ಅವನು ಅದಕ್ಕೆ ಸರಿಯಾದ ಫಲ ನಮಗೆ ಸಿಕ್ಕೇ ಸಿಗತ್ತೆ ಅಲ್ವಾ. ಪ್ರಯತ್ನಕ್ಕೆ ಫಲ ಇದೆ ಅನ್ನುವಂಥ ಒಂದು ಗಾದೆನೇ ಇದೆ. ಅದರಿಂದ ನಾವು ಯಾವ ಪ್ರಯತ್ನ ಮಾಡಬೇಕು, ನಾವು ಭಗವಂತನ ಸ್ಮರಣೆ ಮಾಡಬೇಕು, ಅವನನ್ನು ಸುಪ್ರೀತಗೊಳಿಸಬೇಕು ಮತ್ತು ಅವನನ್ನು ಸೇರುವ ಹಂಬಲವನ್ನು ನಾವು ಬೆಳೆಸ್ಕೊಳ್ಬೇಕು. ಸತ್ವಂ ರಜಸ್ತಮ ಇತಿ ಗುಣಾಃ ಪ್ರಕೃತಿ ಸಂಭವಾಃ ನಿಬದ್ಧಂತಿ ಮಹಾಬಾಹೋ ದೇಹೇ ದೇಹಿ ನಮವ್ಯಯಂ. ಹರೇ ಕೃಷ್ಣ. ಓದಿ ಮಾತಾಜಿ. ಐಹಿಕ ಪ್ರಕೃತಿಯಲ್ಲಿ 3 ಗುಣಗಳಿವೆ, ಸತ್ವ, ರಜಸ್ಸು ಮತ್ತು ತಮಸ್ಸು. ಮಹಾಬಾಹುವಾದ ಅರ್ಜುನನೇ, ನಿತ್ಯನಾದ ಜೀವಿಯು ಪ್ರಕೃತಿಯೊಡನೆ ಸಂಪರ್ಕ ಪಡೆದಾಗ ಅವನು ಈ ಗುಣಗಳ ಬಂಧನಕ್ಕೆ ಸಿಲುಕಿಕೊಳ್ಳುತ್ತಾನೆ. ಹರೇ ಕೃಷ್ಣ. ಸೊ ಈಗ ನಮಗೆ ಸ್ವಾತಂತ್ರ್ಯ ಇಲ್ಲ ಅನ್ನೋದಕ್ಕೆ ಇಲ್ಲಿ ನಾವು ನೋಡ್ಬೋದು. ನಮಗೆ ಎಲ್ಲಿ ಸ್ವಾತಂತ್ರ್ಯ ಇದೆ? ನಾವು ಸ್ವಾತಂತ್ರ್ಯ ಅಂತ ಬೊಬ್ಬೆ ಹೊಡಿತೇವೆ. ನಮಗೆ ಐಹಿಕ ಪ್ರಪಂಚದಲ್ಲಿ ಸ್ವಾತಂತ್ರ್ಯವೇ ಇಲ್ಲ. ಮನೆಯಲ್ಲಿ ಸ್ವಾತಂತ್ರ್ಯ ಇಲ್ಲ, ಕಂಪನಿಯಲ್ಲಿ ಕೆಲಸ ಮಾಡ್ತೇವೆ ಅಲ್ಲಿ ಸ್ವಾತಂತ್ರ್ಯ ಇಲ್ಲ, ಹೊರಗಡೆ ರೋಡಲ್ಲಿ ಹೋದರೆ ಸ್ವಾತಂತ್ರ್ಯ ಇಲ್ಲ. ಎಲ್ಲಿದೆ ಸ್ವಾತಂತ್ರ್ಯ? ಎಲ್ಲ ಕಡೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ, ಕಟ್ಟುಪಾಡುಗಳು ಇದ್ದೇ ಇದೆ. ಸೊ ಎಲ್ಲದಕ್ಕೆ ನಾವು ಅಧೀನರಾಗಿರ್ತೇವೆ. ಅದನ್ನು ನಾವು ಸ್ವಾತಂತ್ರ್ಯ ಅಂತೀವಿ. ಸೊ ಅದೇ ರೀತಿಯಾಗಿ ಐಹಿಕ ಪ್ರಪಂಚದಲ್ಲಿ ಜೀವಿ ಬಂದಾಗ, ಈ ಪ್ರಕೃತಿಯಲ್ಲಿ ಅವನು ಪ್ರಕೃತಿಯ ಸಂಯೋಗದಲ್ಲಿ ಬಂದಾಗ, ಅದರ ಜೊತೆಗೆ ಅವನ ಕನೆಕ್ಷನ್ ಆದಾಗ ಅವನು ಈ ಪ್ರಕೃತಿಯ ಗುಣಗಳಿಗೆ ಅಧೀನನಾಗ್ತಾನೆ. ಈಗ ನಾವು ಅಮೇರಿಕಕ್ಕೆ ಹೋಗ್ತೇವೆ, ಯಾವಾಗ ನಾವು ಅಮೇರಿಕಾದಲ್ಲಿ ಲ್ಯಾಂಡ್ ಆಗ್ತೇವೆ, ಅಮೇರಿಕಾದ ಅಲ್ಲಿರುವಂತಹ ರೂಲ್ಸ್ ಆ್ಯಂಡ್ ನೀತಿ ನಿಯಮಗಳು ನಮಗೆ ಅನ್ವಯಿಸ್ತವೆ. ಯಾವಾಗ ಬೇರೆ ಯಾರಾದರೂ ಇಂಡಿಯಾಕ್ಕೆ ಬಂದರೆ ಇಂಡಿಯಾದ ನೀತಿ ನಿಯಮಗಳು ಅವರಿಗೆ ಅನ್ವಯಿಸ್ತವೆ. ಅದು ಸ್ವಾತಂತ್ರ್ಯ ಎಲ್ಲಿ ಅಲ್ವಾ. ಅದರಿಂದ ಅವರು ಆ ಒಂದು ಇದಕ್ಕೆ ನೀತಿ ನಿಯಮಗಳಿಗೆ ಅವರು ಬಂಧನದಲ್ಲಿ ಇರ್ತಾರೆ, ಬಂಧನಕ್ಕೆ ಒಳಗಾಗ್ತಾರೆ. ಅದನ್ನು ಅವರು ಫಾಲೋ ಮಾಡಬೇಕಾಗತ್ತೆ. ಅದೇ ರೀತಿಯಾಗಿ ಐಹಿಕ ಪ್ರಪಂಚಕ್ಕೆ ಈ 3 ಗುಣಗಳಿವೆ. ಇದು ಐಹಿಕ ಪ್ರಪಂಚದ ನಿಯಮ, ಭೌತಿಕ ಸೃಷ್ಟಿಯ ಗುಣಲಕ್ಷಣಗಳು. ಆ ಗುಣಗಳು ಯಾವುದು? ಸತ್ವ, ರಜ ಮತ್ತು ತಮೋ ಗುಣಗಳು. ಮಹಾಭಾವದ ಅರ್ಜುನನೇ, ನಿತ್ಯವಾದ ಜೀವಿಯು ಪ್ರಕೃತಿಯೊಡನೆ ಸಂಪರ್ಕ ಪಡೆದಾಗ, ಯಾವಾಗ ಅವನು ಈ ಪ್ರಕೃತಿಯೊಡನೆ ಸಂಪರ್ಕ ಪಡಿತಾನೆ
ಅವನು ಬೈ ಡಿಫಾಲ್ಟ್ ಈ 3 ಗುಣಗಳ ಅಧೀನದಲ್ಲಿಯೇ ಇರ್ತಾನೆ. ಅವನು ಬಂಧನಕ್ಕೆ ಸಿಕ್ಕಿ ಹಾಕಿಕೊಳ್ತಾನೆ. ಕೃಷ್ಣ ಮಾಯೆಯನ್ನ ಕಂಟ್ರೋಲ್ ಮಾಡಿದರೆ, ಕೃಷ್ಣನ ಹತ್ರ 2 ಮಾಯೆಗಳು, ಮಹಾಮಾಯೆ ಮತ್ತು ಇನ್ನೊಂದು ಯೋಗ ಮಾಯೆ. ಈ ಮಹಾಮಾಯೆ ಐಹಿಕ ಪ್ರಪಂಚದಲ್ಲಿ ನಮ್ಮನ್ನ ಜೀವಿಗಳನ್ನ ಆಡಿಸತ್ತೆ. ಅದು ಯೋಗ ಮಾಯೆ ಭಕ್ತರನ್ನ ಕಾಪಾಡತ್ತೆ. ಭಕ್ತರನ್ನು ಭಗವಂತನ ಜೊತೆಗೆ ಅವರು ಯಾವ ಭಾವದಲ್ಲಿ ಭಕ್ತಿಯನ್ನ ಮಾಡಬೇಕು ಅಂತ ಬೇಡ್ಕೊಳ್ತಾರೋ ಅಂತಹ ಭಾವದಲ್ಲಿ, ಉದಾಹರಣೆಗೆ ಯಶೋಧೆ ದೇವಕಿಯರು ವಾತ್ಸಲ್ಯ ಪ್ರೇಮದಲ್ಲಿ ಕೃಷ್ಣನ ಭಕ್ತಿಯನ್ನ ಬೇಡ್ಕೊಂಡಿರೋದ್ರಿಂದ ಅವರು ಅವನ ತಾಯಿಯಾಗಿ ಅವರು ಅಲ್ಲಿ ಇದು ಮಾಡ್ತಾರೆ. ವಸುದೇವ ದೇವಕಿಯರು ರಾಧೆ ಮಾಧುರ್ಯ ಪ್ರೇಮ ಭಕ್ತಿ, ಪ್ರೇಮ ಭಕ್ತಿ, ಮಾಧುರ್ಯ ಭಕ್ತಿ. ಸೊ ಗೋಪಬಾಲರು ಸಾಖ್ಯ ಭಕ್ತಿ, ಅರ್ಜುನ. ಸೊ ಆ ರೀತಿಯಾಗಿ ಸಾಖ್ಯ ಅಂದ್ರೆ ಬೇರೆ ಬೇರೆ ರೀತಿಯಾದಂತಹ ಭಗವಂತನ ಜೊತೆಗೆ ಮಾಡುವಂತಹ ಒಂದು ಭಕ್ತಿ. ಅವನ ಭಕ್ತಿಯಲ್ಲಿ ನಾವೆಲ್ಲ ಒಂದು ಏನೋ ನಿಮಿತ್ತ ಮಾತ್ರರಾಗಿ ಅವನ ಲೀಲೆಯಲ್ಲಿ ನಾವು ಪಾಲ್ಗೊಳ್ಳುವಂತಹದ್ದು. ಸೊ ಆದರೆ ಈ 3 ಗುಣಗಳ ಸಂಪರ್ಕದಲ್ಲಿ ನಾವು ಬಂದಾಗ ಏನಾಗತ್ತೆ ಅದನ್ನು ನಾವು ನೋಡೋಣ. ಆ ಬಂಧನಕ್ಕೆ ನಾವಿಲ್ಲಿ ಸಿಕ್ಕಿಕೊಳ್ಳುತ್ತೇವೆ. ತತ್ರ ಸತ್ವಂ ನಿರ್ಮಲತ್ವಾತ್ ಪ್ರಕಾಶ ಕಮನಾಮಯಂ ಸುಖ ಸಂಘೇನ ಬಧ್ನಾತಿ ಜ್ಞಾನ ಸಂಘೇನ ಚಾನಘ. ಹರೇ ಕೃಷ್ಣ. ಪಾಪರಹಿತನೇ, ಸಾತ್ವಿಕ ಗುಣವು ಇತರ ಗುಣಗಳಿಗಿಂತ ನಿರ್ಮಲವಾದುದು. ಆ ಕಾರಣದಿಂದ ಅದು ಪ್ರಕಾಶಮಾನವಾದುದು. ಅದು ಮನುಷ್ಯನನ್ನು ಎಲ್ಲಾ ಪಾಪಕರ ಪ್ರತಿಕ್ರಿಯೆಗಳಿಂದ ಬಿಡುಗಡೆ ಮಾಡುತ್ತದೆ. ಈ ಗುಣವನ್ನು ಹೊಂದಿದವರನ್ನು ಸುಖ ಮತ್ತು ಜ್ಞಾನಗಳ ಪ್ರಜ್ಞೆಯು ಬಂಧಿಸುತ್ತದೆ. ಹರೇ ಕೃಷ್ಣ. ಆದರೆ ಈ 3 ಗುಣಗಳಲ್ಲಿ ಸತ್ವಗುಣ, ಸಾತ್ವಿಕ ಗುಣ ಅತ್ಯಂತ ನಿರ್ಮಲವಾದದ್ದು, ಶುದ್ಧವಾದದ್ದು. ಅಂದ್ರೆ ಯಾರಾದರೂ ಬೇರೆ ಗುಣಗಳಿಂದ ಅಟ್ಲೀಸ್ಟ್ ಈ ಗುಣದಲ್ಲಿ ನಾವು ಇರಬೇಕು. ಈ ಗುಣದಲ್ಲಿ ಇದ್ದಾಗ ನಮಗೆ ಭಕ್ತಿಯನ್ನ ಮಾಡಲಿಕ್ಕೆ ಸಾಧ್ಯವಾಗುತ್ತೆ, ಮತ್ತೆ ನಾವು ಶುದ್ಧ ಭಕ್ತರಾಗಲಿಕ್ಕೆ ಸಾಧ್ಯವಾಗುತ್ತೆ. ಆದರೆ ನಾವು ರಜೋಗುಣ ತಮೋಗುಣದ ಬಗ್ಗೆ ನಾವು ಮುಂದೆ ತಿಳ್ಕೊಳ್ಳೋಣ. ಸೊ ಆ ರೀತಿ ಇದ್ದಾಗ ಅದು ಕಷ್ಟವಾಗತ್ತೆ. ಸೊ ಅದರಿಂದ ಯಾರು ಎಲ್ಲಾ ಪಾಪಕರ ಪ್ರತಿಕ್ರಿಯೆಗಳಿಂದ ಇಲ್ಲಿ ಪುಣ್ಯ ಮಾಡ್ತಾರೆ, ಅವರು ಪಾಪಕರ ಅಂದ್ರೆ ಇಲ್ಲಿ ಜಾಸ್ತಿ ಪುಣ್ಯ, ಒಳ್ಳೆಯ ಗುಣ ಸತ್ಕರ್ಮವನ್ನ ಮಾಡ್ತಾರೆ. ಅದರಿಂದ ಅವರು ಜ್ಞಾನ ಸುಖ ಅವರಿಗೆ 2 ಇರುತ್ತೆ. ಜ್ಞಾನನೂ ಇರುತ್ತೆ, ಸುಖನೂ ಇರುತ್ತೆ. ಆದ್ರೆ ಅದು ಸಹಿತ ಬಂಧನನೇ, ಅದು ಸಹಿತ ಅವರ ಸ್ವಾತಂತ್ರ್ಯ ಅಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಾನೆ. ನಿಮಗೊಂದು ಚಿಕ್ಕ ವಿಡಿಯೋ ಅಬೌಟ್ ಇದು ಯಾವುದು ಸತ್ವಗುಣದ ಬಗ್ಗೆ. Come, let us go for a stroll in the countryside. Look, I brought us a healthy picnic lunch. The air is clean here, so peaceful. Here we can get away from the agitating elements of the city. ಈ ಸತ್ವಗುಣದಲ್ಲಿ ಯಾರಿರ್ತಾರೆ ಅವರಿಗೆ ಯಾವುದೇ ರೀತಿಯಾದಂತಹ ಈ ಶಹರದ ಅಥವಾ ಯಾವುದೇ ರೀತಿಯಾದಂತಹ ಜಾಸ್ತಿ ಆಸೆಗಳು, ಲೋಭ ಆ ಥರದ್ದೆಲ್ಲ ಇರುವುದಿಲ್ಲ. ಅವ್ರಿಗೇನಂತ ಎಲ್ಲೋ ಒಂದು ಕಡೆ ಶಾಂತವಾಗಿ ನಾನು ಬದುಕಬೇಕು, ನನ್ನ ಪಾಡಿಗೆ ನಾನು ಇರಬೇಕು, ಯಾವುದೇ ರೀತಿಯಾದಂಥ ಈ ಗೌಜು ಗದ್ದಲ ಎಲ್ಲ ಬೇಡ ನನಗೆ ಅನ್ನುವಂಥದ್ದು. ಸೊ ಒಬ್ಬ ಉದಾಹರಣೆಗಾಗಿ ಒಬ್ಬ ಡಾಕ್ಟರ್ ಫ್ಯಾಮಿಲಿ, ಗಂಡ ಹೆಂಡತಿ ಒಳ್ಳೆ ಚೆನ್ನಾಗಿ ಕಲ್ತಿರ್ತಾರೆ. ಆದರೆ ಅವ್ರಿಗೆ ಏನನ್ಸುತ್ತೆ, ಒಂದ್ಸಲ ಬೇಡ ನಾವು ಊರ ಕಡೆ ಹೋಗೋಣ, ಊರ ಕಡೆ ಶಾಂತವಾಗಿದ್ದುಬಿಟ್ಟು ನಮ್ಮ ಅನ್ನವನ್ನು ನಾವೇ ಬೆಳ್ಕೊಂಡು ಮತ್ತೆ ಆದಷ್ಟು ಸೇವೆ ಮಾಡ್ಕೊಂಡು ಇರೋಣ ಅನ್ನುವಂಥದ್ದು. ಅದು ಒಂದು ಸಾತ್ವಿಕ ಜೀವನದ ಬಗ್ಗೆ ಒಂದು ಉದಾಹರಣೆಯಾಗಿ ನಾವು ತೆಗೆದುಕೊಳ್ಳಬಹುದು. ರಜೋಗುಣದ ಬಗ್ಗೆ ನೋಡೋಣ. ರಜೋರಾಗಾತ್ಮಕಂ ವಿದ್ಧಿ ದೃಷ್ಟಾ ಸಂಗ ಸಮುದ್ಭವಂ ತನ್ನಿಬಧ್ನಾತಿ ಕೌಂತೇಯ ಕರ್ಮ ಸಂಗೇನ ದೇಹಿನಂ. ಹರೇ ಕೃಷ್ಣ. ಕುಂತಿಯ ಮಗನಾದ ಅರ್ಜುನನೇ, ರಜೋಗುಣವು ಮಿತಿಯಿಲ್ಲದ ಆಸೆಗಳು ಮತ್ತು ಬಯಕೆಗಳಿಂದ ಹುಟ್ಟುತ್ತದೆ. ಇದರಿಂದಾಗಿ ದೇಹಧಾರಿಯಾದ ಜೀವಿಯು ಐಹಿಕ ಕಾಮ್ಯ ಕರ್ಮಗಳಲ್ಲಿ ಸಿಕ್ಕಿಕೊಳ್ಳುತ್ತಾನೆ. ಮಿತಿಯಿಲ್ಲದ ಆಸೆ ಅಲ್ವಾ, ನಮ್ಮ ಇಂದ್ರಿಯ ತೃಪ್ತಿಯ ಬಯಕೆಗಳು ಬಹಳ. ಯಾರು ಜಾಸ್ತಿ ಇಂದ್ರಿಯ ತೃಪ್ತಿಗಳ ಬಯಕೆಗಳನ್ನು ಮಿತಿಯಿಲ್ಲದ ಬಯಕೆಯನ್ನು ಮಾಡ್ತಾರೆ, ಅದರಿಂದ ಈ ರಜೋಗುಣ ಅನ್ನುವಂಥದ್ದು ಹುಟ್ಟತ್ತೆ.
ಅದರಿಂದ ಈ ದೇಹಧಾರಿಯಾದ ಜೀವಿ ಐಹಿಕ ಕಾಮ್ಯ ಕರ್ಮಗಳಲ್ಲಿ ಸಿಕ್ಕಿಕೊಳ್ಳುತ್ತಾನೆ. ಇಲ್ಲಿ ಅವನು ಐಹಿಕ ಕಾಮ್ಯ ಕರ್ಮ ಅಂದ್ರೇನು? ಫಲಾಪೇಕ್ಷಿತ ಕರ್ಮಗಳು. ಇಲ್ಲಿ ಈ ಗುಣದಲ್ಲಿ ಅವನಿಗೆ ಯಾವುದೇ ತೃಪ್ತಿ ಅನ್ನೋದು ಇರುವುದಿಲ್ಲ. ಇನ್ನೂ ಹೆಚ್ಚು ಬೇಕು, ಇನ್ನೂ ಹೆಚ್ಚು ಬೇಕು, ಇನ್ನೂ ಹೆಚ್ಚು ಬೇಕು ಅನ್ನುವಂಥದ್ದು ಮಿತಿಯಿಲ್ಲದ ಆಸೆ. ಅದಕ್ಕೊಂದು ಚಿಕ್ಕ ವಿಡಿಯೋ ನೋಡೋಣ. What are you doing, man? Out here working on your tan? Honey's the honey Sunday! I bet you forgot about Susie, didn't you? You're supposed to take her to Vegas this weekend. You know, lose your money, Vegas. You'll be rich. You'll reach the top. Just one hitch. You just can't stop. Just can't get it. ಸೊ ಇದು ರಜೋಗುಣ. ಹೆಚ್ಚು ಹೆಚ್ಚು ಮತ್ತು ಮೇಲೆ ಹೋಗ್ಬೇಕು, ಮತ್ತು ದುಡಿಬೇಕು, ಮತ್ತು ದುಡ್ಡು ಬೇಕು, ಅಥವಾ ಮತ್ತು ಅದು ಬೇಕು, ಇದು ಬೇಕು, ಇನ್ನೂ ಹೆಚ್ಚು ಜಾಸ್ತಿ ಮನೆಗಳು ಬೇಕು, ಇನ್ನೂ ಹೆಚ್ಚು ಜಮೀನು ಬೇಕು, ಇನ್ನೂ ಹೆಚ್ಚು ಕಾರ್ ಬೇಕು. ಸೊ ಮಿತಿಯಿಲ್ಲದ ಲೋಭ ಅಥವಾ ಆಸೆ ಅನ್ನುವಂಥದ್ದು. ಅದೇ ತಮೋಗುಣ ಹೇಗಿರುತ್ತೆ? ತಮಸ್ತ್ವಜ್ಞಾನಜಂ ವಿದ್ಧಿ ಮೋಹನಂ ಸರ್ವದೇಹಿನಾಂ ಪ್ರಮಾದಾಲಸ್ಯ ನಿದ್ರಾಭಿ ಸನ್ನಿಬಧ್ನಾತಿ ಭಾರತ. ಹರೇ ಕೃಷ್ಣ. ಭರತ ವಂಶಜನಾದ ಅರ್ಜುನನೇ, ಅಜ್ಞಾನದಿಂದ ಹುಟ್ಟಿದ ತಮೋಗುಣವು ದೇಹಧಾರಿಗಳಾದ ಎಲ್ಲಾ ಜೀವಿಗಳ ಭ್ರಮೆ. ಈ ಗುಣದ ಪರಿಣಾಮಗಳೆಂದರೆ ಹುಚ್ಚು, ಪ್ರಮಾದ ಮತ್ತು ನಿದ್ರೆ. ಇವು ಬದ್ಧ ಆತ್ಮವನ್ನು ಬಂಧಿಸುತ್ತದೆ. ಹರೇ ಕೃಷ್ಣ. ಸೊ ತಮೋಗುಣ ಅಂದ್ರೆ ಹಾಗೆ. ಇಲ್ಲಿ ತುಂಬಾ ಆಲಸಿಗಳಿರ್ತಾರೆ ತಮೋಗುಣದ ಇನ್ಫ್ಲೂಯೆನ್ಸ್ ಅಲ್ಲಿ ಇರುವವರು. ಅವರು ಯಾವಾಗ್ಲೂ ಮಲಗೋದು, ಏನಾದ್ರು ತಿನ್ನೋದು ಹಾಗೆ ಅವ್ರು ಮಾಡ್ಕೊಳ್ಳೋದೇನಿಲ್ಲ. 3-4 ದಿನ ಫ್ರಿಜ್ಜಲ್ಲಿ ಇಟ್ಕೊಂಡು ಅದನ್ನೇ ತಿನ್ನೋದು, ಅಥವಾ ಏನೋ ಆಲಸ್ಯತನ, ರೂಮಲ್ಲಿ ಕತ್ಲೇಲಿ ಇರಬೇಕು, ವಿಡಿಯೋ ನೋಡ್ಬೇಕು, ಟಿವಿ ನೋಡ್ಬೇಕು, ಜಾಸ್ತಿ ವಿಡಿಯೋ ಗೇಮ್ಸ್ ಆಡಬೇಕು. ಸೊ ಆ ರೀತಿಯಾಗಿ ಒಂಥರ ಹುಚ್ಚು, ಭ್ರಮೆ, ಯಾವುದೇ ರೀತಿ ಕನ್ಸ್ಟ್ರಕ್ಟಿವ್ ಕೆಲಸಗಳನ್ನು ಅವರು ಮಾಡುವುದಿಲ್ಲ. ಮತ್ತೆ ಒಂದೊಂದ್ಸಲ ಏನ್ಸುತ್ತೆ ಅವರಿಗೆ, ಯಾಕಾದ್ರೂ ನಾನು ಈ ಪ್ರಪಂಚದಲ್ಲಿ ಹುಟ್ಟಿದೆ ಅನ್ನುವಂಥದ್ದು, ಡಿಪ್ರೆಷನ್ಗೆ ಹೋಗುವಂಥದ್ದು ತುಂಬ. ಸೊ ಅವ್ರೇನು ಮಾಡ್ತಾರೆ, ಕೊನೆಗೆ ಆತ್ಮಹತ್ಯೆಯಂತಹ ಘೋರ ಕೃತ್ಯವನ್ನು ಮಾಡ್ಕೊಂಡ್ಬಿಡ್ತಾರೆ. ಒಂದು ಚಿಕ್ಕ ವಿಡಿಯೋ. Hey! That's that! That's that, man! I think you just need to chill with me. I got 6 packs in the fridge, play some video games, watch some TV, shut the curtains and just shut out the world. Sounds good, huh? ಇದು ಡಿವೋಟೀಸ್ ಮಾಡಿರುವಂತಹ ಒಂದು ವಿಡಿಯೋ. ಸೊ ನಾವು ತಿಳ್ಕೊಳ್ಬೇಕಾದ್ರೆ ಏನಂದ್ರೆ, ತಮೋಗುಣ ಅಂದ್ರೆ ಈ ರೀತಿಯಾಗಿ ಹೆಚ್ಚು ಹುಚ್ಚು, ಪ್ರಮಾದ, ಆಲಸ್ಯ, ನಿದ್ರೆ. ಅವರಿಗೆ ಆ ರೀತಿಯಾಗಿ ಅವರು ಈ ಗುಣ ಅನ್ನುವಂಥದ್ದು ಅವರನ್ನು ಈ ರೀತಿಯಾದ ಕೆಲಸಗಳಲ್ಲಿ ಹೆಚ್ಚು ಇನ್ವಾಲ್ವ್ ಮಾಡುವ ಹಾಗೆ ಮಾಡುತ್ತೆ. ಅದು ಬಂಧನಕ್ಕೆ ಒಳಗಾಗುತ್ತೆ. ಆ ರೀತಿ ಇಂತಹ ಕೆಲಸಗಳನ್ನು ಮಾಡದೆ ನಾವು ಅಟ್ಲೀಸ್ಟ್ ರಜೋಗುಣದಿಂದ ಸತ್ವಗುಣಕ್ಕೆ ನಾವು ಬರುವ ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಅದರಿಂದ ಭಗವಂತ ಹೇಳ್ತಾನೆ, ಅಭ್ಯಾಸ ಯೋಗೇನ ಅಂದರೆ ಅಭ್ಯಾಸದಿಂದ ಮಾತ್ರ ನಾವು ಮನಸ್ಸನ್ನು ನಿಗ್ರಹಿಸ್ಬೋದು. ಮನಸ್ಸನ್ನು ನಿಗ್ರಹಿಸೋದ್ರಿಂದ ನಾವು ಇಂತಹ ಪರಿಸ್ಥಿತಿ, ಇಂತಹ ಗುಣಗಳಿಂದ ಅಂದರೆ ಮೇಲೆ ಬರಬಹುದು. ಅದಕ್ಕೆ ನಾವು ಹೆಚ್ಚು ಹೆಚ್ಚು ಹರಿನಾಮ ಸ್ಮರಣೆಯನ್ನು ಮಾಡಬೇಕಾಗತ್ತೆ. ಆ ರೀತಿ ಮಾಡೋದ್ರಿಂದ ಮನಸ್ಸು ನಿಗ್ರಹ ಆಗತ್ತೆ. ಅದು ಆ ರೀತಿ ಮಾಡೋದರಿಂದ ನಮ್ಮ ಅಂದರೆ ಈ ಚೀಟಿಂಗ್ ಪ್ರೊಫಿಷಿಯನ್ಸಿ ಅಂತ ನಾವು ಇಂಗ್ಲೀಷಲ್ಲಿ ಹೇಳ್ತೇವೆ, ಅಂದರೆ ಮೋಸ ಮಾಡುವ ಒಂದು ಪ್ರವೃತ್ತಿಯಿಂದ ನಾವು ಹೊರಗೆ ಬರ್ತೇವೆ ಅಂತ. ಇದು ಒಂದು ಲೆಕ್ಕದಲ್ಲಿ ಹಾಗೆ. ಅಂದರೆ ನಾವು ಮಾಡುವಂತಹ ಕೆಲಸಗಳೇನಿದೆ ಈ ರೀತಿಯಾದ ಗುಣಗಳ ಅಧೀನದಲ್ಲಿ ನಾವಿದ್ದಾಗ ಅದು ನಮ್ಮನ್ನು ಆ ರೀತಿ ಇಂತಹ ಕೆಲಸಗಳಿಗೆ ಹೆಚ್ಚು ಹೆಚ್ಚು ಮತ್ತೆ ಪ್ರೇರೇಪಣೆ ಮಾಡುತ್ತೆ ಆ ಗುಣ. ಸತ್ವಂ ಸುಖೇ ಸಂಜಯತೆ ರಜಃ ಕರ್ಮಣಿ ಭಾರತ ಜ್ಞಾನಮಾವೃತ್ಯ ತು ತಮಃ ಪ್ರಮಾದೇ ಸಂಜಯತ್ಯುತ. ಹರೇ ಕೃಷ್ಣ. ಭರತ ವಂಶಜನಾದ ಅರ್ಜುನನೇ, ಸತ್ವಗುಣವು ಮನುಷ್ಯನನ್ನು ಸುಖವಾಗಿರಲು ಬದ್ಧಗೊಳಿಸುತ್ತದೆ. ರಜೋಗುಣವು ಕಾವ್ಯ ಕರ್ಮಗಳನ್ನು ಮಾಡಲು ಬದ್ಧಗೊಳಿಸುತ್ತದೆ. ತಮಸ್ಸು ಮನುಷ್ಯನ ಜ್ಞಾನವನ್ನು ಆವರಿಸಿ ಅವನನ್ನು ಹುಚ್ಚಿಗೆ ಬದ್ಧಗೊಳಿಸುತ್ತದೆ. ಹರೇ ಕೃಷ್ಣ. ಈ ಮೂರು ಗುಣಗಳು, ಅದರಲ್ಲಿ ಸತ್ವಗುಣ ಸ್ವಲ್ಪ ಚೆನ್ನಾಗಿದೆ. ಸತ್ವಗುಣ ಅನ್ನುವಂತಹದ್ದು ಮನುಷ್ಯ ಸುಖವಾಗಿರ್ತಾನೆ.
ಅವನು ಅಟ್ಲೀಸ್ಟ್ ಅಂದರೆ ಪಾಪಕರ್ಮಗಳನ್ನು ಮಾಡುವುದಿಲ್ಲ. ಆದರೆ ರಜೋಗುಣದಲ್ಲಿರುವಂತಹವರು ಇನ್ನೂ ಹೆಚ್ಚು ಕಾಮ್ಯಕರ್ಮಗಳನ್ನು ಮಾಡ್ತಾರೆ. ತಮೋಸ್ಸು ಗುಣದಲ್ಲಿರುವಂತಹವರು ಅವರಿಗೆ ಅವರು ಹುಚ್ಚಿಗೆ ಪ್ರಮಾದಕ್ಕೆ ಬದ್ಧಗೊಳ್ಳುತ್ತಾರೆ ಅನ್ನುವಂಥದ್ದು. ಆದರೆ ಇಲ್ಲಿ ಯಾವುದು ಈ ಮೂರು ಗುಣಗಳಲ್ಲಿಯೂ ನಮಗೆ ಭಗವತ್ ಸಾಕ್ಷಾತ್ಕಾರ, ಆತ್ಮ ತನ್ನ ಒರಿಜಿನಲ್ ಗುಣಲಕ್ಷಣಗಳನ್ನು ಪಡೆದುಕೊಳ್ಳುವುದಿಲ್ಲ. ಅವರೆಲ್ಲ ಬಂಧನದಲ್ಲಿಯೇ ಇರ್ತಾರೆ. ಅಟ್ಲೀಸ್ಟ್ ನಾವು ಸತ್ವಗುಣಕ್ಕೆ ಬಂದಾಗ ನಾವು ಭಕ್ತಿಯ ನಿಯಂತ್ರಕ ತತ್ವಗಳನ್ನು ಅನುಸರಿಸಲಿಕ್ಕೆ ಶುರು ಮಾಡಬಹುದು. ಅಲ್ಲಿಯ ತನಕ ಅದು ಸಾಧ್ಯವಿಲ್ಲ. ರಜಸ್ತಮಶ್ಚಾಭಿಭೂಯ ಸತ್ವಂ ಭವತಿ ಭಾರತ. ರಜಃ ಸತ್ವಂ ತಮಶ್ಚೈವ ತಮಃ ಸತ್ವಂ ರಜಸ್ತಥಾ. ಹರೇ ಕೃಷ್ಣ. ಭರತ ವಂಶಜನಾದ ಅರ್ಜುನನೇ, ಒಮ್ಮೊಮ್ಮೆ ಸತ್ವಗುಣವು ರಜೋಗುಣವನ್ನು ತಮೋಗುಣವನ್ನು ಸೋಲಿಸಿ ತಾನು ಪ್ರಬಲವಾಗುತ್ತದೆ. ಕೆಲವೊಮ್ಮೆ ರಜೋಗುಣವು ಸತ್ವ ಮತ್ತು ತಮೋಗುಣಗಳನ್ನು ಸೋಲಿಸುತ್ತದೆ. ಇನ್ನು ಕೆಲವು ಬಾರಿ ತಮೋಗುಣವು ಸತ್ವ ಮತ್ತು ರಜೋಗುಣಗಳನ್ನು ಸೋಲಿಸುತ್ತದೆ. ಈ ರೀತಿಯಲ್ಲಿ ಮೇಲುಗೈಯಾಗಲು ಸದಾ ಸ್ಪರ್ಧೆ ಇರುತ್ತದೆ. ಹರೇ ಕೃಷ್ಣ. ಈ ಮೂರು ಗುಣಗಳು, ಈ ಕೆಲವರು ಒಂದೊಂದ್ಸಲ ಕೆಲವರು ಸತ್ವಗುಣದಲ್ಲಿ ಇರ್ತಾರೆ. ಅಂದರೆ ಬೆಳಗ್ಗೆ ಬೇಗ ಎದ್ಕೊಳ್ತಾರೆ, ದೇವಸ್ಥಾನಕ್ಕೆ ಹೋಗ್ತಾರೆ, ಅಥವಾ ದೇವರಿಗೆ ಎದ್ದು ಕೈ ಮುಗಿತಾರೆ, ಆ ಥರದ ಸತ್ವಗುಣದಲ್ಲಿ ಇರ್ತಾರೆ. ಅಥವಾ ಇನ್ನು ಕೆಲವೊಂದು ಸಮಯ ಏನಾಗತ್ತೆ, ಬೆಳಗ್ಗೆ ಏಳಬೇಕಿತ್ತು, ಇಲ್ಲ ಸ್ವಲ್ಪ ಡಿಲೇ ಮಾಡ್ತಾರೆ, ಇನ್ನೊಂದು ಸ್ವಲ್ಪ ಆಲಸ್ಯತನ ಬರುತ್ತೆ, ಅಥವಾ ಏನೋ ಒಂದು, ಇಲ್ಲ ರಾತ್ರಿ ಲೇಟಾಗಿ ಮಲಗುವಂಥದ್ದು. ಆ ರೀತಿಯಾಗಿ ಅದು ಅವರು ರಜೋಗುಣಕ್ಕೆ ಸ್ವಲ್ಪ ಜಾರ್ತಾರೆ. ಆದರೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಏನಾಗುತ್ತೆ, ಸ್ವಲ್ಪ ಹೊತ್ತು ಆ ಥರ ಇಲ್ಲ, 8, 9 ಗಂಟೆ 10 ಗಂಟೆ ತನಕ ರಾತ್ರಿ ಲೇಟಾಗಿ ಮಲಗುವಂಥದ್ದು, ಏನೇನೋ ಮಾಡುವಂಥದ್ದು. ಆ ರೀತಿಯಾಗಿ ಅವರು ತಮೋಗುಣಕ್ಕೆ ಜಾರ್ತಾರೆ. ಸೊ ಆ ರೀತಿಯಾಗಿ ತಮೋಗುಣದಿಂದ, ಅಂದರೆ ಈ ಮೂರು ಗುಣಗಳು ಒಂದೊಂದ್ಸಲ ಮೇಲ್ಗೈ ಪಡೀಲಿಕ್ಕೆ ಪ್ರಯತ್ನ ಮಾಡ್ತಾ ಇರುತ್ತೆ. ಅದರಿಂದ ಒಂದು ಜೀವಿ ಎಲ್ಲ ಸಮಯದಲ್ಲೂ ಒಂದೇ ಗುಣದಲ್ಲಿ ಇರ್ತಾನೆ ಅನ್ನುವಂಥದ್ದೆಲ್ಲ. ಕೆಲವೊಂದು ಸಮಯ ಕೆಲವೊಂದು ಗುಣ ಪ್ರಾಬಲ್ಯವನ್ನು ಪಡೆಯುತ್ತೆ ಅಲ್ವಾ. ಈಗ ಉದಾಹರಣೆಗೆ ನಾವು ಯಾವುದಾದ್ರೂ ಒಂದಿನ ಚೆನ್ನಾಗಿ ಮನೆಯಲ್ಲಿ ಯಾವುದೋ ಒಂದು ದೇವತಾ ಕಾರ್ಯವನ್ನು ಮಾಡ್ತೇವೆ, ಭಗವಂತನ ನಾಮಸ್ಮರಣೆ ಮಾಡ್ತೇವೆ. ಆದರೆ ಮರುದಿನ ಏನು ಮಾಡ್ತೇವೆ, ಮತ್ತೆ ಇಂದ್ರಿಯ ತೃಪ್ತಿಯ ಬಯಕೆಯಲ್ಲಿ ಇದು ಮಾಡ್ತೇವೆ. ಸೊ ಯಾವುದಾದ್ರೂ ಒಂದು ಅಂದರೆ ಬೇರೆ ಪಾರ್ಟಿ ಶಾರ್ಟಿ ಅದು ಇದು ಅಂತ ಹೋಗ್ಬಿಡ್ತೇವೆ. ಸೊ ಈ ರೀತಿಯಾಗಿ ನಾವು ನೋಡ್ಬೋದು, ಬೇರೆ ಬೇರೆ ರೀತಿಯಾಗಿ ಕೆಲವೊಂದು ಟೈಮ್ ಬೇರೆ ಬೇರೆ ಗುಣಗಳು ಪ್ರಾಬಲ್ಯವನ್ನು ಮೆರೀತಾ ಇರ್ತವೆ ಅನ್ನುವಂಥದ್ದು. ಸದಾ ಅವರು ಒಂದಕ್ಕೊಂದು ಸ್ಪರ್ಧೆಯಲ್ಲಿರುತ್ತೆ ಮೂರು ಗುಣಗಳು ಅನ್ನುವಂಥದ್ದು. ಸೊ ಈ ಮನಸ್ಸನ್ನು ಹೀಗೆ ಜಗಾಡ್ತಾ ಇರ್ತವೆ ಮೂರು ಗುಣ, ಸತ್ವಗುಣ, ರಜೋಗುಣ, ತಮೋಗುಣ. ಸರ್ವದ್ವಾರೇಷು ದೇಹೇಸ್ಮಿನ್ ಪ್ರಕಾಶ ಉಪಜಾಯತೆ ಜ್ಞಾನಂ ಯದಾ ತದಾ ವಿದ್ಯಾದ್ ವಿವೃದ್ಧಂ ಸತ್ವಮಿತ್ಯುತ. ಹರೇ ಕೃಷ್ಣ. ದೇಹದ ಜ್ಞಾನವು ಬೆಳಗಿದಾಗ ಸತ್ವಗುಣದ ಅಭಿವ್ಯಕ್ತಿಯನ್ನು ಅನುಭವಿಸಬಹುದು. ಸೊ ದೇಹದ ಎಲ್ಲಾ ದ್ವಾರಗಳನ್ನು ಜ್ಞಾನವು ಬೆಳಗಿದಾಗ, ಅದರಿಂದ ಈ ಜ್ಞಾನ ಯಾಕೆ ಬೇಕು, ಈ ಎಲ್ಲ ದ್ವಾರಗಳನ್ನು ಸಹಿತ ಅದು ಬೆಳಗಬೇಕಂದ್ರೆ ಈ ಶರೀರದಲ್ಲಿ ಆತ್ಮ ಇದ್ದಾಗ ಮಾತ್ರ ಈ ಶರೀರವನ್ನು ಬೆಳಗಲಿಕ್ಕೆ ಸಾಧ್ಯ. ಅವನು ಹೃದಯದಲ್ಲಿ ಇದ್ದು, ಆತ್ಮದ ಗಾತ್ರ ನಿಮ್ಗೆಲ್ಲ ಗೊತ್ತಿದೆ ಅಲ್ವಾ. ಆತ್ಮ ಎಷ್ಟು ದೊಡ್ಡದು, ಆತ್ಮ ಎಷ್ಟು ದೊಡ್ಡದು ಅಂತ ಗೊತ್ತಿದೆ. ನಮ್ಮಲ್ಲಿರುವಂತಹ ಆತ್ಮ ಎಷ್ಟು ದೊಡ್ಡದು ಇರಬಹುದು? ನಮ್ಮ ಕೂದಲಿನ 10,000 ಭಾಗವನ್ನು ಮಾಡಿದಾಗ ಅದು ಎಷ್ಟು ಸಣ್ಣದಿರುತ್ತೋ ಅಷ್ಟು ಸಣ್ಣದು ಅಲ್ವಾ ಗುರುಜಿ? ಒಂದು ಕೂದಲಿನ ಎಳೆಯನ್ನ 10,000 ಭಾಗ ಮಾಡಿದ 1ನೇ ಭಾಗ, 10,000ದ 1ನೇ ಭಾಗ ಅಷ್ಟು ಚಿಕ್ಕದು. ಅಂದ್ರೆ ಆತ್ಮ ಎಷ್ಟು ಚಿಕ್ಕದಿರಬಹುದು ಅಂತ ನೋಡಿ. ಸೊ ಆತ್ಮ ಹೃದಯದಲ್ಲಿದ್ದು ಇಡೀ ಶರೀರವನ್ನ ಬೆಳಗತ್ತೆ. ಅದರಿಂದ ಎಲ್ಲಾ ದೇಹದ ದ್ವಾರಗಳು, ಈ ಶರೀರಕ್ಕೆ ಎಷ್ಟು ದ್ವಾರಗಳಿವೆ? 9 ದ್ವಾರಗಳು. ನವದ್ವಾರೆ ಪುರೇ ದೇಹಿ. 9 ದ್ವಾರಗಳನ್ನು ಹೊಂದಿರಿ. ಎಲ್ಲಾ ದ್ವಾರಗಳನ್ನು ಜ್ಞಾನದ, ಅಂದ್ರೆ ಅದು ಸತ್ವಗುಣದ ಅಭಿವ್ಯಕ್ತಿಯನ್ನು ಅನುಭವಿಸುವುದು. ಸತ್ವಗುಣ ಅಷ್ಟು, ಸತ್ವಗುಣದಲ್ಲಿ ಈ ಶರೀರ ಅನ್ನುವಂಥದ್ದು ಶುದ್ಧವಾಗತ್ತೆ ಅನ್ನುವಂಥದ್ದು. ಅದರಿಂದ ನಾವು ತಿನ್ನುವ ಆಹಾರ ಶುದ್ಧಿ, ಸತ್ವಶುದ್ಧಿ. ಸೊ ಅಲ್ಲಿಂದನೂ ಸ್ಟಾರ್ಟ್ ಆಗತ್ತೆ. ಸೊ ಅದರಿಂದ ಎಲ್ಲಾ ದ್ವಾರಗಳನ್ನು ಜ್ಞಾನವು ಬೆಳಗಿದಾಗ ಸತ್ವಗುಣದ ಅಭಿವ್ಯಕ್ತಿಯನ್ನು ಅವನು ಅನುಭವಿಸ್ತಾನೆ. ಅಂದ್ರೆ ಸುಖ, ಶಾಂತಿ ಅವನಿಗೆ, ಅಂದ್ರೆ ಒಂಥರ ಇದಿರುತ್ತೆ. ಅವನಿಗೆ ಜ್ಞಾನ
ಅವನನ್ನು ಬಂಧಿಸುತ್ತೆ ಅಲ್ಲಿ. ಆದರೆ ಎಲ್ಲ ದೇಹ ಅನ್ನುವಂಥದ್ದು ಸಹಿತ ಸುಸ್ಥಿತಿಯಲ್ಲಿ ಇರುತ್ತೆ ಆ ಟೈಮಿಗೆ ಅನ್ನುವಂಥದ್ದನ್ನು ಸತ್ವಗುಣದಲ್ಲಿ. ಲೋಭ ಪ್ರವೃತ್ತಿರಾರಂಭ ಕರ್ಮಣಾಮಶಮಸ್ಪೃಹ ರಜಸ್ಯೇತಾನಿ ಜಾಯಂತೆ ವಿವೃದ್ಧೇ ಭರತರ್ಷಭ. ಹರೇ ಕೃಷ್ಣ. ಭರತ ವಂಶದಲ್ಲಿ ಮುಖ್ಯನಾದ ಅರ್ಜುನನೇ ರಜೋಗುಣವು ಹೆಚ್ಚಿದಾಗ ಅತಿ ಮೋಹ, ಫಲಾಪೇಕ್ಷೆ ಇರುವ ಕರ್ಮ, ಅಧಿಕ ಶ್ರಮ, ತಡೆಯಲಾಗದ ಬಯಕೆ ಮತ್ತು ಹಂಬಲ ಈ ಲಕ್ಷಣಗಳು ಹೆಚ್ಚುತ್ತವೆ. ಹರೇ ಕೃಷ್ಣ. ಇದು ರಜೋಗುಣ. ಇಲ್ಲಿ ಅತಿಯಾದ ಮೋಹ, ತಡೆಯಲಾಗದ ಬಯಕೆ, ಕಂಟ್ರೋಲೇ ಮಾಡ್ಕೊಳಕ್ ಆಗೋದಿಲ್ಲ, ಅಷ್ಟು ಡೆಸ್ಪರೇಟ್ ಸಿಚುವೇಶನ್ ಅಲ್ಲಿ ಒಬ್ರು ಇರ್ತಾರೆ ಇಂದ್ರಿಯ ತೃಪ್ತಿಗೆ. ಸೊ ಅದರಿಂದ ರಜೋಗುಣವು ಹೆಚ್ಚಿದಾಗ ಅತಿ ಮೋಹ, ಫಲಾಪೇಕ್ಷೆ ಇರುವ ಕರ್ಮ. ಫಲಾಪೇಕ್ಷೆ ಇರುವ ಕರ್ಮ ಅಂದ್ರೆ ಸೆನ್ಸ್ ಗ್ರಾಟಿಫಿಕೇಶನ್, ಕಾಮ ಅಂತ ಕರೆಯುವಂಥದ್ದು ನಾವು ಅದನ್ನ. ಅಧಿಕ ಶ್ರಮ, ಅದಕ್ಕೆ ಅವರು ಹೆಚ್ಚು ಪ್ರಯತ್ನ ಮಾಡ್ತಾರೆ, ಜಾಸ್ತಿ ಕೆಲಸ ಮಾಡುವಂತಹದ್ದು, ಹೆಚ್ಚು ದುಡ್ಡು ಬೇಕು ಅಂತ, ಅಥವಾ ಅದಕ್ಕೆ ಏನೋ ಔಟ್ ಆಫ್ ದ ವೇ ಅಂತ ನಾವು ಹೇಳ್ತೀವಲ್ಲ, ಔಟ್ ಆಫ್ ದ ವೇ ಅಂತ, ಔಟ್ ಆಫ್ ದ ವೇ ಹೋಗ್ತಾರೆ, ಅಧಿಕ ಶ್ರಮ. ಆ ರೀತಿಯಾಗಿ ಅವರು ಅಂದ್ರೆ ಈ ಲಕ್ಷಣ ಜಾಸ್ತಿ ಆಗತ್ತೆ ಅದರಿಂದ ಅಂತ. ಅಪ್ರಕಾಶೋ ಪ್ರವೃತ್ತಿಶ್ಚ ಪ್ರಮಾದೋ ಮೋಹೇವ ಚ ಸಮಸ್ಯೇತಾನಿ ಜಾಯಂತೆ ವಿವೃದ್ಧೇ ಕುರುನಂದನ. ಹರೇ ಕೃಷ್ಣ. ಕುರುವಂಶಜನಾದ ಅರ್ಜುನನೇ, ತಮೋಗುಣವು ವೃದ್ಧಿಯಾದಾಗ ಕತ್ತಲು, ಜಡತ್ವ, ಹುಚ್ಚು ಮತ್ತು ಭ್ರಾಂತಿಗಳು ಕಾಣಿಸಿಕೊಳ್ಳುತ್ತವೆ. ಹರೇ ಕೃಷ್ಣ. ತಮೋಗುಣ ಜಾಸ್ತಿ ಆದಾಗ ಏನಾಗುತ್ತೆ? ಕತ್ತಲು, ಭ್ರಾಂತಿ ಅಂದ್ರೆ ಭ್ರಮೆಗೊಳಗಾಗ್ತಾರೆ ಅವರು, ಹುಚ್ಚು ಹಿಡಿಯತ್ತೆ ಅವರಿಗೆ, ಮತ್ತು ಭ್ರಮೆಗೊಳಗಾಗ್ತಾರೆ, ಅವರಿಗೆ ದಿಕ್ಕೆ ತೋಚೋದಿಲ್ಲ, ತಾನು ಏನ್ ಮಾಡ್ತಾನೆ ಖಿನ್ನತೆಗೊಳಗಾಗ್ತಾರೆ ಅವರು. ಸೊ ಇದು ತಮೋಗುಣದ ಗುಣಲಕ್ಷಣಗಳು. ಯದಾ ಸತ್ವೇ ಪ್ರವೃದ್ಧೇ ತು ಪ್ರಲಯಂ ಯಾತಿ ದೇಹಭೃತ್ ತದೋತ್ತಮವಿದಾಂ ಲೋಕಾನ್ ಅಮಲಾನ್ ಪ್ರತಿಪದ್ಯತೆ. ಸತ್ವಗುಣದಲ್ಲಿ ಮನುಷ್ಯನು ಅವನು ಮಹರ್ಷಿಗಳ ಪರಿಶುದ್ಧವಾದ ಉನ್ನತ ಲೋಕವನ್ನು ತಲುಪುತ್ತಾನೆ. ಸತ್ವಗುಣ ಯಾಕೆ ಜ್ಞಾನ ಇದು ಬಂಧಿಸಿದರೆ? ಯಾರಾದ್ರೂ ಸತ್ವಗುಣದಲ್ಲಿ ಇದ್ದವರು, ಸಾತ್ವಿಕರು ಸತ್ರೆ ಅವ್ರು ಎಲ್ಲಿ ಹೋಗ್ತಾರೆ? ಮಹರ್ಷಿಗಳ ಉನ್ನತ ಲೋಕವನ್ನ ಪಡೀತಾರೆ. ಆದರೆ ಅವರಿನ್ನೂ ಬಿಡುಗಡೆಯನ್ನು ಹೊಂದಿರುವುದಿಲ್ಲ. ಆದರೆ ಆ ಮಹರ್ಷಿಗಳ ಲೋಕ ಇದೆ, ಆ ಲೋಕಗಳಿಗೆ ಹೋದಾಗ ಅಟ್ಲೀಸ್ಟ್ ಅಲ್ಲಿ ಭಗವಂತನ ಇನ್ನೊಂದಿಷ್ಟು ಹೆಚ್ಚು ಜಾಸ್ತಿ ಭಕ್ತಿಯನ್ನ ಮಾಡ್ಲಿಕ್ಕೆ ಅವಕಾಶ ಸಿಗುತ್ತೆ ಅವರಿಗೆ. ಸೊ ಅಟ್ಲೀಸ್ಟ್ ಸತ್ವಗುಣನಾದ್ರೂ ನಾವು ಬೆಳೆಸ್ಕೊಳ್ಬೇಕು, ಸಾತ್ವಿಕರಾಗಿ ಬದುಕುವಂತಹ ಪ್ರಯತ್ನವನ್ನ ನಾವು ಈಗಲೇ ಮಾಡಬೇಕಾಗತ್ತೆ. ಅದನ್ನು ನಮ್ಮ ಮನಸ್ಸನ್ನ ಕಂಟ್ರೋಲ್ ಮಾಡೋದ್ರಿಂದ ಮಾತ್ರ ಸಾಧ್ಯವಾಗತ್ತೆ. ಅದರಿಂದ ಅವರು ಉನ್ನತ ಲೋಕಗಳನ್ನ ತಲುಪ್ತಾರೆ. ರಜಸೇ ಪ್ರಲಯಂ ಗತ್ವಾ ಕರ್ಮ ಸಂಗಿಷು ಜಾಯತೆ ತಥಾ ಪ್ರಲೀನಸ್ತಮಸಿ ಮೂಢ ಯೋನಿಷು ಜಾಯತೆ. ಹರೇ ಕೃಷ್ಣ. ರಜೋಗುಣದಲ್ಲಿ ಮರಣ ಹೊಂದುವ ಮನುಷ್ಯನು ಫಲಾಪೇಕ್ಷೆ ಇರುವ ಕರ್ಮಗಳಲ್ಲಿ ತೊಡಗಿರುವವರ ಮಧ್ಯೆ ಹುಟ್ಟುತ್ತಾನೆ. ತಮೋಗುಣದಲ್ಲಿ ಮನುಷ್ಯನು ಸತ್ತರೆ ಪ್ರಾಣಿ ವರ್ಗದಲ್ಲಿ ಹುಟ್ಟುತ್ತಾನೆ. ಹರೇ ಕೃಷ್ಣ. ಹರೇ ಕೃಷ್ಣ. ರಜೋಗುಣದಲ್ಲಿ ಯಾರು ಸಾಯ್ತಾರೆ? ಅವರು ಫಲಾಪೇಕ್ಷೆ ಇರುವ ಲೋಭಿಗಳ ಮಧ್ಯದಲ್ಲಿಯೇ ಹುಟ್ಟುತ್ತಾರಂತೆ. ಅವರು ಮತ್ತೆ ಮತ್ತೆ ಭೂಮಿಯಲ್ಲಿಯೇ ಹುಟ್ಟುತ್ತಾರೆ, ಮತ್ತೆ ಹೆಚ್ಚು ಲೋಭಗಳನ್ನ ಮಾಡ್ತಾ ಇರ್ತಾರೆ. ಮತ್ತೆ ತಮೋಗುಣಕ್ಕೆ ಯಾರಾದರೂ ಜಾರಿದವರು ಅವರು ಪ್ರಾಣಿ ವರ್ಗದಲ್ಲಿ ಹುಟ್ಟುತ್ತಾರೆ, ಅಥವಾ ನರಕಲೋಕಗಳಿಗೂ ಹೋಗ್ತಾರೆ. ಅವರು ತಮೋಗುಣದಲ್ಲಿ ಹುಟ್ಟಿರುವಂತಹವರು, ಕರ್ಮಣಃ ಸತ್ತಿರುವಂತವರು, ಕರ್ಮಣಃ ಸುಕೃತಸ್ಯಾಹುಃ ಸಾತ್ವಿಕಂ ನಿರ್ಮಲಂ ಫಲಂ ರಜತಸ್ತು ಫಲಂ ದುಃಖಂ ಅಜ್ಞಾನಂ ತಮಸಃ ಫಲಂ. ಹರೇ ಕೃಷ್ಣ. ಸುಕೃತದ ಫಲ ಪರಿಶುದ್ಧವಾದುದು, ಅದು ಸಾತ್ವಿಕ ಎಂದು ಹೇಳುತ್ತಾರೆ. ಆದರೆ ರಜೋಗುಣದಲ್ಲಿ ಮಾಡಿದ ಕೆಲಸದಿಂದ ದುಃಖವು ಬರುತ್ತದೆ, ತಮೋಗುಣದಲ್ಲಿ ಮಾಡಿದ ಕೆಲಸದಿಂದ ಅಜ್ಞಾನವು ಬರುತ್ತದೆ. ಹರೇ ಕೃಷ್ಣ. ಒಳ್ಳೆಯ ಕೆಲಸಗಳನ್ನ ನಾವು ಮಾಡಿದ್ರೆ ಅದು ಪರಿಶುದ್ಧವಾದದ್ದು, ಅಂದ್ರೆ ಅದಕ್ಕೆ ಸಾತ್ವಿಕ ಅಂತ ನಾವು ಅದನ್ನ ಕರೀಬಹುದು. ಅಟ್ಲೀಸ್ಟ್ ನಾವು ಪುಣ್ಯ ಸಂಚಯನ ಮಾಡ್ಕೊಳ್ತೇವೆ. ಆದರೆ ರಜೋಗುಣದಲ್ಲಿ ಮಾಡಿದ ಅದರಿಂದ ನಮಗೆ ದುಃಖ ಬರುತ್ತೆ. ಲೋಭಿಯಾಗಿ ಅವನು ಕಾಮ್ಯ ಕರ್ಮಗಳನ್ನ ಮಾಡಿದರೆ ಅದರಿಂದ ಅವನಿಗೆ
ದುಃಖ ಬರುತ್ತೆ. ತಮೋಗುಣದಲ್ಲಿ ಮಾಡಿದ ಯಾವುದೇ ಕೆಲಸ, ತಮೋಗುಣ ಅಂದರೆ ಹುಚ್ಚು, ಪ್ರಮಾದ, ನಿದ್ದೆ, ಸೊ ಭ್ರಮೆ, ಆ ರೀತಿಯಾಗಿ ಮಾಡಿದ ಕೆಲಸದಿಂದ ಅವನಿಗೆ ಅಜ್ಞಾನ ಇನ್ನೂ ಜಾಸ್ತಿ ಆಗುತ್ತೆ, ಇನ್ನೂ ಹೆಚ್ಚು ಅಜ್ಞಾನಿ ಆಗ್ತಾನೆ ಅವನು, ಅಲ್ಲಿ ಜ್ಞಾನ ಸಾಧ್ಯವೇ ಇಲ್ಲ. ಸೊ ಅದರಿಂದ ರಜೋಗುಣ ತಮೋಗುಣದಲ್ಲಿ ಇರುವವರು ಭಕ್ತಿಯನ್ನ ಆಲೋಚನೆ ಮಾಡಲಿಕ್ಕೂ ಸಾಧ್ಯವಿಲ್ಲ ಅವರಿಗೆ. ಸತ್ವಗುಣದಲ್ಲಿರುವವರು ಭಕ್ತಿಯ ಬಗ್ಗೆ ಚಿಂತನೆ ಮಾಡಬಹುದು. ಸೊ ಭಕ್ತಿ ಅವರಿಗೆ ಸಿಗುವುದೇ ಇಲ್ಲ ರಜೋಗುಣ ತಮೋಗುಣದಲ್ಲಿ. ಸತ್ವ ಸಂಜಾಯತೆ ಜ್ಞಾನಂ ರಜಸೋ ಲೋಭ ಏವ ಚ ಪ್ರಮಾದಮೋಹೌ ತಮಸೋ ಭವತೋ ಜ್ಞಾನಂ ಏವ ಚ. ಹರೇ ಕೃಷ್ಣ. ಸತ್ವಗುಣದಿಂದ ನಿಜವಾದ ಜ್ಞಾನವು ಬೆಳೆಯುತ್ತದೆ. ರಜೋಗುಣದಿಂದ ಲೋಭವು ಬೆಳೆಯುತ್ತದೆ. ತಮೋಗುಣದಿಂದ ಅಜ್ಞಾನ, ಬಹುಮೂರ್ಖತನ, ಹುಚ್ಚು ಮತ್ತು ಭ್ರಾಂತಿಗಳು ಬೆಳೆಯುತ್ತವೆ. ಸತ್ವಗುಣದಿಂದ ನಿಜವಾದ ಜ್ಞಾನ ಅಂದರೆ ಹೆಚ್ಚು ಜ್ಞಾನವನ್ನು ಅವರು ಬೆಳೆಸ್ಕೊಳ್ತಾರೆ. ರಜೋಗುಣದಿಂದ ಇನ್ನೂ ಹೆಚ್ಚು ಇದು ಮೋಹ, ಲೋಭ ಜಾಸ್ತಿ ಆಗತ್ತೆ. ತಮೋಗುಣದಿಂದ ಹುಚ್ಚು ಮತ್ತು ಪ್ರಮಾದ ಜಾಸ್ತಿ ಆಗತ್ತೆ. ಊರ್ಧ್ವಂ ಗಚ್ಚಂತಿ ಸತ್ವಸ್ಥ ಮಧ್ಯೆ ತಿಷ್ಠಂತಿ ರಾಜಸಾಹ ಜಘನ್ಯ ಗುಣ ವೃತ್ತಿಸ್ಥ ಅಧೋ ಗಚ್ಚಂತಿ ತಾಮಸಾಹ. ಹರೇ ಕೃಷ್ಣ. ಸತ್ವಗುಣದಲ್ಲಿರುವವರು ಕ್ರಮೇಣ ಊರ್ಧ್ವ ಲೋಕಗಳಿಗೆ ಏರಿ ಹೋಗುವರು. ರಜೋಗುಣದಲ್ಲಿ ಇರುವವರು ಭೂಲೋಕದಲ್ಲಿ ವಾಸ ಮಾಡುವವರು. ಅಸಹ್ಯಕರವಾದ ತಾಮಸ ಗುಣದಲ್ಲಿ ಇರುವವರು ನರಕ ಲೋಕಗಳಿಗೆ ಇಳಿಯುವವರು. ಹರೇ ಕೃಷ್ಣ. ತಾಮಸ ಗುಣ ಅನ್ನುವಂಥದ್ದು ತುಂಬಾ ಅಸಹ್ಯವಾದದ್ದು. ಅಂಥವರು ನರಕ ಲೋಕಗಳಿಗೆ ಅವರು ಇಳಿತಾರೆ. ರಜೋಗುಣದವರು ಭೂಲೋಕದಲ್ಲಿ ವಾಸ ಮಾಡ್ತಾರೆ. ಯಾಕೆಂದ್ರೆ ಲೋಭ ಮಾಡಲಿಕ್ಕೆ ಇದು ಒಂದೇ ಜಾಗ. ಲೋಭ ಮಾಡಲಿಕ್ಕೆ ಅಂದ್ರೆ ಮೃತ್ಯು ಲೋಕ, ಭೂಲೋಕದಲ್ಲಿ ಅವರು ಇರ್ತಾರೆ. ಸೊ ಅದರಿಂದ ಅವರು ಮತ್ತೆ ಮತ್ತೆ ಲೋಭ ಮಾಡಲಿಕ್ಕೆ, ಆದರೆ ಯಾರು ಸತ್ವಗುಣದವರು ಇರ್ತಾರೆ ಅವರು ಕ್ರಮೇಣ ಉನ್ನತ ಲೋಕಗಳಿಗೆ ಹೋಗ್ತಾರೆ, ಮೇಲಿನ ಲೋಕಗಳಿಗೆ ಹೋಗ್ತಾರೆ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾನೆ. ಸೊ ಇದು ಒಂದು ನಮ್ಮ ಭೌತಿಕ ಪ್ರಪಂಚ ಹೇಗಿದೆ ಅನ್ನುವಂಥದ್ದನ್ನ ನೋಡ್ಲಿಕ್ಕೆ, ಈ ಭೌತಿಕ ಪ್ರಪಂಚದ ಅಧಿದೇವತೆ ದುರ್ಗಾದೇವಿ, ಮತ್ತೆ ನಾವು ಜಗತಃ ಪಿತರ ಒಂದೇ ಪಾರ್ವತಿ ಪರಮೇಶ್ವರರು ಅಂತ ಹೇಳ್ತೇವೆ. ಸೊ ಈ ಭೌತಿಕ ಪ್ರಪಂಚದ ತಂದೆ ತಾಯಿ ಅಂದ್ರೆ ಪಾರ್ವತಿ ಪರಮೇಶ್ವರರು ಅಂತ. ಸೊ ಇಲ್ಲಿ ಎಷ್ಟು ಲೋಕಗಳಿವೆ? 14 ಲೋಕಗಳ ಬಗ್ಗೆ ನಾವು ತಿಳ್ಕೊಳ್ಬಹುದು. ಸತ್ಯಲೋಕದಿಂದ, ಬ್ರಹ್ಮನ ಲೋಕದಿಂದ ಸ್ಟಾರ್ಟ್ ಆಗುತ್ತೆ. ತಪೋಲೋಕ, ಜನಲೋಕ, ಇಲ್ಲಿ ಸಪ್ತ ಋಷಿಗಳು ಇರುವಂತಹದ್ದು ಜನಲೋಕ, ತಪೋಲೋಕ, ಆಮೇಲೆ ಸತ್ಯಲೋಕ, ಅಲ್ಲಿ ಬ್ರಹ್ಮ ಇರುವಂತಹದ್ದು. ಮಹರ್ಲೋಕ, ಸ್ವರ್ಗಲೋಕ, ನಾವೇನು 33 ಕೋಟಿ ದೇವತೆಗಳಿರುವಂತಹ ಜಾಗ, ಬೇರೆ ಬೇರೆ ರೀತಿಯಾದ ಇತರ ದೇವತೆಗಳು. ಭುವಲೋಕ, ಇದು ಭುವರ್ಲೋಕ, ಇಲ್ಲಿ ರಾಕ್ಷಸರು ಇರುವಂತಹದ್ದು. ಭೂಲೋಕ, ಭುವ ಸ್ವಹ ಮಹ ಜನ ತಪ ಸತ್ಯ ಅಂತ ಬೇರೆ ಬೇರೆ ಉನ್ನತ 7 ಲೋಕಗಳು. ಅಂದ್ರೆ ನಮ್ಮ ಗುರಿ ಏನಂದ್ರೆ ಅಟ್ಲೀಸ್ಟ್ ನಾವು ಸತ್ಕರ್ಮವನ್ನ ಮಾಡಿಕೊಂಡು ಅಟ್ಲೀಸ್ಟ್ ಉನ್ನತ ಲೋಕಗಳಿಗೆ ಹೋಗಿ ಇನ್ನೂ ಹೆಚ್ಚು ಭಕ್ತಿಯನ್ನ ಮಾಡಿಕೊಂಡು ಆಮೇಲೆ ಈ ಐಹಿಕ ಪ್ರಪಂಚ ಹೇಗಿದೆ, ಇದರ ಕವರ್ ನೋಡಿ ಹೇಗಿದೆ ಅಂತ. ಏನಿದೆ ಅದಕ್ಕೆ? ಪಂಚಭೂತಗಳು, ಮನಸ್ಸು, ಬುದ್ಧಿ, ಅಹಂಕಾರ. ಸೊ ಇದರ ಕವರ್ ಅದಕ್ಕೆ ಇರುವಂತಹದ್ದು. ಅದರಿಂದ ಈ ಬ್ರಹ್ಮನ್ ಅನ್ನುವಂಥ ಇದರ ಆಚೆ ಇದೆ, ಭಗವಂತನ ನಿರಾಕಾರ ರೂಪ. ಸೊ ಇಲ್ಲಿ ಕೆಳಗಡೆ ಲೋಕ ನಾವು ನೋಡ್ಲಿಕ್ಕೆ ಹೋದಾಗ ಅತಳ, ವಿತಳ, ಸುತಳ, ತಳಾತಳ, ಮಹಾತಳ, ರಸಾತಳ, ಪಾತಾಳ. ಅದಾದ್ಮೇಲೆ ನರಕ ಲೋಕಗಳು ಬೇರೆ, ಈ ಲೋಕಗಳನ್ನ ಬಿಟ್ಟು. ಇದು ಕತ್ತಲಿನ ಲೋಕಗಳು. ಕೆಳಗಡೆ ಇನ್ನೂ ಜಾಸ್ತಿ ಅಂಧಕಾರ, ನಮಗೆ ಬಹಳ ಅಂದ್ರೆ ಕಷ್ಟ, ಇನ್ನೂ ಹೆಚ್ಚು ಕಷ್ಟವನ್ನು, ಭೂಲೋಕಕ್ಕಿಂತಲೂ ಹೆಚ್ಚು ಕಷ್ಟವನ್ನು ಕೆಳಗಡೆ ಲೋಕಗಳು ನಾವು ಪಡೆಯಬಹುದು. ಸೊ ಆದ್ರಿಂದ ದುರ್ಗಾದೇವಿ ಈ ಐಹಿಕ ಪ್ರಪಂಚದ ಅಧಿದೇವತೆ ಅನ್ನುವಂಥದ್ದು. ಈ 3 ಮಾಯೆ ಅಂದ್ರೆ ಈ ಸತ್ವಗುಣ, ರಜೋಗುಣ, ತಮೋಗುಣಗಳು ಅವಳ ಅಧೀನದಲ್ಲಿ ಇರುವಂತಹದ್ದು. ನಾಣ್ಯಂ ಗುಣೇಭ್ಯ ಕರ್ತಾರಂ ಯದಾ ದ್ರಷ್ಟಾನುಪಶ್ಯತಿ ಗುಣೇಭ್ಯಶ್ಚ ಪರಂ ವೇತಿ ಮದ್ಭಾವಂ ಸೋಧಿಗಚ್ಚತಿ. ಹರೇ ಕೃಷ್ಣ. ಎಲ್ಲ ಚಟುವಟಿಕೆಗಳಲ್ಲಿ ಈ ಗುಣಗಳಲ್ಲದೆ ಬೇರೆ ಕರ್ತೃವಿಲ್ಲ ಎನ್ನುವುದನ್ನು ಮನುಷ್ಯನು ಸರಿಯಾಗಿ ಅರ್ಥ ಮಾಡಿಕೊಂಡು ಈ ಎಲ್ಲ ಗುಣಗಳಿಗೆ ಅತೀತನಾದ ಪರಮಪ್ರಭುವನ್ನು ಅರಿತಾಗ
ಆಧ್ಯಾತ್ಮಿಕ ಭಾವವನ್ನು ಪಡೆಯುತ್ತಾನೆ. ಹರೇ ಕೃಷ್ಣ. ಸೊ ಈಗ ನಾವು ಇದನ್ನ ತಿಳ್ಕೊಂಡು ಈ ಜ್ಞಾನವನ್ನ ಪಡೆದು ಏನ್ ಮಾಡ್ಬೋದು, ಸರಿಯಾಗಿ ನಾವು ಇದನ್ನ ಅರ್ಥ ಮಾಡಿಕೊಂಡಾಗ, ಈ ಗುಣಗಳಿಗೆ ಅತೀತನಾದ ಪರಪ್ರಭುವನ್ನು ಅರಿತಾಗ ನಾವು ಆಧ್ಯಾತ್ಮಿಕ ಭಾವವನ್ನು ಪಡೀತೇವೆ. ಸೊ ನಮಗೆ ಇಲ್ಲಿ ಈ ಜ್ಞಾನದಿಂದ ಎರಡೇ ಆಯ್ಕೆ ಇದೆ. ಒಂದು, ಸೊ ಎಲ್ರಿಗೂ ಆದಂಗೆ ನನಗಾಗತ್ತೆ ಅಂತ ಸುಮ್ಮನೆ ಬದುಕೋದು, ಕಾಮ್ಯಕರ್ಮಗಳನ್ನು ಮಾಡಿಕೊಂಡು, ಇಲ್ಲ ಆಧ್ಯಾತ್ಮಿಕ ಅಂದರೆ ಈ ಜ್ಞಾನವನ್ನು ಪಡ್ಕೊಂಡು ನಾವು ನಮ್ಮನ್ನು ಅಟ್ಲೀಸ್ಟ್ ಸತ್ವಗುಣಕ್ಕಾದರೂ ತಂದ್ಕೊಂಡು ಅಲ್ಲಿಂದ ಮುಂದೆ ಭಕ್ತಿಯನ್ನು ಮಾಡಿಕೊಂಡು ಭಗವತ್ ಸಾಕ್ಷಾತ್ಕಾರವನ್ನು ಪಡೆಯಬಹುದು. ಸೊ ಈಗ ಸತ್ವಗುಣಕ್ಕೆ ಬರೋದಂದ್ರೆ ಏನು, ಒಂದಿಷ್ಟು ಪರಿಶುದ್ಧತೆ ನಮ್ಮಲ್ಲಿ ಬರುವಂತಹದ್ದು. ನಮ್ಮಲ್ಲಿರುವಂತಹ ಕುತಸ್ತ್ವ ಕಶ್ಮಲವಿದಂ ಅನಾರ್ಯಶ್ರಮ ಸ್ವರ್ಗ, ಅವನು ಅಪಕೀರ್ತಿ ಅಂದರೆ ಅರ್ಜುನಿಗೆ ಹೇಳ್ತಾನೆ ಕೃಷ್ಣ, ಎಲ್ಲಿಂದ ನಿನಗೆ ಬಂತು ಈ ಕುತಸ್ತ್ವ, ಈ ಕಶ್ಮಲ ಅಂತ. ಸೊ ಈಗ ನಾವು ಏನನ್ನ ಇದು ಮಾಡಿದ್ದೇವೆ, ಇಲ್ಲಿಗ ಕಂಡುಕೊಂಡಿದ್ದೇವೆ, ನಮ್ಮಲ್ಲಿರುವ ಕಶ್ಮಗಳು ಯಾವುವು, ಹೇಗೆ ಈ ಕಶ್ಮಲಗಳು ನಮ್ಮಲ್ಲಿ ಬಂತು ಅನ್ನುವಂಥದ್ದು. ಅದರಿಂದ ಅಟ್ಲೀಸ್ಟ್ ನಾವು ಆ ಕಶ್ಮಲಗಳನ್ನು ದೂರ ಮಾಡ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಗುಣಾನೇತಾನತೀತ್ಯತ್ರೀನ್ ದೇಹಿ ದೇಹ ಸಮುದ್ಭವಾನ್ ಜನ್ಮ ಮೃತ್ಯು ಜರಾ ದುಃಖೈರ್ ವಿಮುಕ್ತೋ ಅಮೃತಮಶ್ನುತೆ. ಹರೇ ಕೃಷ್ಣ. ದೇಹಧಾರಿಯಾದ ಜೀವಿಯು ಐಹಿಕ ದೇಹದೊಂದಿಗೆ ಸಹಯೋಗವಿರುವ ಈ 3 ಗುಣಗಳನ್ನು ಮೀರಬಲ್ಲವನಾಗಬೇಕು. ಆಗ ಅವನು ಹುಟ್ಟು, ಸಾವು, ಮುಪ್ಪು ಮತ್ತು ಅವುಗಳ ದುಃಖಗಳಿಂದ ಬಿಡುಗಡೆ ಹೊಂದಿ ಈ ಜನ್ಮದಲ್ಲಿಯೇ ಅಮೃತವನ್ನು ಸವಿಯುತ್ತಾನೆ. ಹರೇ ಕೃಷ್ಣ. ಅದರಿಂದ ಯಾರು ಈ ಶರೀರವನ್ನು ಪಡೆದಿರ್ತಾರೆ ಅವರಿಗೆ ಈ 3 ಗುಣಗಳನ್ನ ಅವನು ಅಂದ್ರೆ ಅದರಿಂದ ದಾಟ್ಲಿಕ್ಕೆ ಅವನು ಪ್ರಯತ್ನ ಮಾಡಬೇಕು, ಮೀರಬಲ್ಲವನು ಆಗಬೇಕು. ಆಗ ಮಾತ್ರ ಅವನಿಗೆ ಈ ಹುಟ್ಟು, ಸಾವು, ಜನ್ಮ, ಮೃತ್ಯು, ಜರಾವ್ಯಾಧಿ ಇದರಿಂದ ಅದರಿಂದ ಅವನು ಬಿಡುಗಡೆಯನ್ನು ಹೊಂದಿ ಈ ಜನ್ಮದಲ್ಲಿ ಅಮೃತತ್ವವನ್ನು ಸವಿಯುತ್ತಾನೆ. ನಾವು ಜ್ಞಾನ ಅಂದ್ರೆ ನಿನ್ನೆಯ ಅಧ್ಯಾಯದಲ್ಲಿ ಭಗವಂತ ಜ್ಞಾನ ಯಾವುದು ಅಂತ ಹೇಳ್ತಾನಲ್ಲ. ಸೊ 24 ಗುಣಗಳು, ಅದನ್ನ ಜ್ಞಾನ ಅಂತ ಅವನು ಹೇಳ್ತಾನೆ. ಸೊ ಆ ಜ್ಞಾನ ನಾವು ಪಡೆದಾಗ ನಾವು ಇದರಿಂದ ದಾಟಬಹುದು, ಅಮೃತತ್ವವನ್ನು ದಾಟಬಹುದು ಅನ್ನುವಂಥದ್ದು. ಇದನ್ನು ನಾವು ಅರ್ಥಕೊಂಡಾಗ ಅರ್ಜುನ ವಾಚ ಶೈರ್ಲಿಂಗ ಸ್ತ್ರೀನ್ ಗುಣಾನೇತಾನ್ ಅತೀತೋ ಭವತಿ ಪ್ರಭೋ ಹಿಮಾಚಾರ ಕಥಂ ಚೈತ್ರಾಂ ಕಥಂ ಚೈತಾಂ ಸ್ತ್ರೀನ್ ಗುಣಾನ್ ನತಿ ವರ್ತತೆ. ಹರೇ ಕೃಷ್ಣ. ಅರ್ಜುನನು ಪ್ರಶ್ನಿಸಿದನು, ಪ್ರಿಯ ಪ್ರಭುವೇ, ಈ ಗುಣತ್ರಯಗಳನ್ನು ಮೀರಿದವನ ಲಕ್ಷಣಗಳು ಯಾವುವು? ಆತನು ಹೇಗೆ ನಡೆದುಕೊಳ್ಳುತ್ತಾನೆ? ಅವನು ಹೇಗೆ ಪ್ರಕೃತಿ ಗುಣಗಳನ್ನು ಮೀರುತ್ತಾನೆ? ಹರೇ ಕೃಷ್ಣ. ಇಲ್ಲಿ ಅರ್ಜುನ ಪ್ರಶ್ನೆ ಕೇಳ್ತಾನೆ. ಈಗೆಲ್ಲ ಸಹಜ, ಭಗವಂತ ಇಷ್ಟೆಲ್ಲ ಹೇಳಿದ್ಮೇಲೆ ಹಾಗಿದ್ರೆ ಯಾರು ಈ 3 ಗುಣಗಳನ್ನು ಮೀರಿದವರು ಯಾರು, ಅವರು ಯಾವ ರೀತಿ ಇರ್ತಾರೆ, ಅವರು ಹೇಗೆ ನಡೆದುಕೊಳ್ಳುತ್ತಾರೆ, ಅವನು ಹೇಗೆ ಪ್ರಕೃತಿಯ ಗುಣಗಳನ್ನು ಮೀರ್ತಾನೆ ಅನ್ನುವಂತಹ ಪ್ರಶ್ನೆಯನ್ನ ಕೇಳ್ತಾನೆ. ಸಹಜವಾಗಿ ಅದಕ್ಕೆ ಉತ್ತರ ಬೇಕಲ್ವಾ. ಆದ್ರಿಂದ ಅದಕ್ಕೆ ಭಗವಂತ ಹೇಳ್ತಾರೆ, ಶ್ರೀ ಭಗವಾನ್ ಉವಾಚ ಪ್ರಕಾಶಂ ಚ ಪ್ರವೃತ್ತಿಂಚ ಮೋಹಮೇವ ಚ ಪಾಂಡವ ನ ದ್ವೇಷ್ಟಿ ಸಂಪ್ರವೃತ್ತಾನಿ ನ ನಿವೃತ್ತಾನಿ ಕಾಂಕ್ಷತಿ ಉದಾಸೀನವದಾಸೀನೋ ಗುಣೈರ್ಯೋ ನ ವಿಚಾಲ್ಯತೆ ಗುಣಾವರ್ತಂತ ಇತ್ಯೇವಂ ಯೋವತಿಷ್ಠತಿ ನೇಂಗತೆ ಸಮ ದುಃಖ ಸುಖ ಸ್ವಸ್ಥಃ ಸಮಲೋಷ್ಟಾಶ್ಮಕಾಂಚನಃ ತುಲ್ಯ ಪ್ರಿಯ ಪ್ರಿಯೋ ಧೀರಸ್ತುಲ್ಯ ನಿಂದಾತ್ಮ ಸಂಸ್ತುತಿಃ ಮಾನಾಪಮಾನಯೋಸ್ತುಲ್ಯ ಸ್ತುಲ್ಯೋ ಮಿತ್ರಾರಿಪಕ್ಷಯೋಃ ಸರ್ವಾರಂಭ ಪರಿತ್ಯಾಗಿ ಗುಣಾತೀತಃ ಸ ಉಚ್ಯತೆ. ಹರೇ ಕೃಷ್ಣ. ದೇವೋತ್ತಮ ಪರಮ ಪುರುಷನು ಹೀಗೆಂದನು, ಪಾಂಡುವಿನ ಮಗನಾದ ಅರ್ಜುನನೇ, ಈ ಲಕ್ಷಣಗಳಿರುವ ಮನುಷ್ಯನು ಗುಣಗಳನ್ನು ಮೀರಿದವನು ಎಂದು ಹೇಳುತ್ತಾರೆ. ಅವನು ಬೆಳಕು, ಪ್ರವೃತ್ತಿ ಮತ್ತು ಮೋಹಗಳು ಇದ್ದಾಗ ಅವನ್ನು ದ್ವೇಷಿಸುವುದಿಲ್ಲ, ಅವು ಮರೆಯಾದಾಗ ಅವುಗಳನ್ನು ಬಯಸುವುದಿಲ್ಲ. ಅವನು ಐಹಿಕ ಗುಣಗಳ ಈ ಎಲ್ಲಾ ಪ್ರತಿಕ್ರಿಯೆಗಳ ಉದ್ದಕ್ಕೂ ನಿಶ್ಚಲವಾಗಿ ಮತ್ತು ನಿರಾತಂಕವಾಗಿ ಇರುತ್ತಾನೆ. ಗುಣಗಳು ಮಾತ್ರವೇ ಕೆಲಸ ಮಾಡುತ್ತವೆ ಎನ್ನುವುದನ್ನು ಅರ್ಥ ಮಾಡಿಕೊಂಡು
ಉದಾಸೀನನಾಗಿ ಮತ್ತು ಆಧ್ಯಾತ್ಮಿಕ ಮನಸ್ಯನಾಗಿ ಉಳಿಯುತ್ತಾನೆ. ಅವನು ಆತ್ಮನಲ್ಲಿ ಸ್ಥಿರನಾಗಿ ಸುಖ ದುಃಖಗಳನ್ನು ಒಂದೇ ರೀತಿ ಕಾಣುತ್ತಾನೆ. ಒಂದು ಮಣ್ಣಿನ ಹೆಂಟೆ, ಒಂದು ಕಲ್ಲು ಮತ್ತು ಒಂದು ಚಿನ್ನದ ತುಂಡು ಎಲ್ಲವನ್ನು ಸಮದೃಷ್ಟಿಯಿಂದ ಕಾಣುತ್ತಾನೆ. ಪ್ರಿಯ ಅಪ್ರಿಯಗಳ ವಿಷಯದಲ್ಲಿ ಒಂದೇ ಸಮನೆ ಇರುತ್ತಾನೆ. ಹೊಗಳಿಕೆ ಮತ್ತು ತೆಗಳಿಕೆ, ಮಾನ ಮತ್ತು ಅಪಮಾನ ಇವುಗಳ ವಿಷಯದಲ್ಲಿ ಒಂದೇ ರೀತಿ ಇದ್ದು ಸ್ಥಿರವಾಗಿರುತ್ತಾನೆ. ಮಿತ್ರ ಮತ್ತು ಶತ್ರುಗಳ ವಿಷಯದಲ್ಲಿ ಒಂದೇ ರೀತಿ ನಡೆದುಕೊಳ್ಳುತ್ತಾನೆ ಮತ್ತು ಎಲ್ಲಾ ಐಹಿಕ ಚಟುವಟಿಕೆಗಳನ್ನು ಪರಿತ್ಯಜಿಸಿರುತ್ತಾನೆ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಯಾರು ಹೇಗೆ ಎಲ್ಲ ಮೂರು ಗುಣಗಳನ್ನು ಮೀರಿದವನು? ಅವನು ಬೆಳಕು, ಪ್ರವೃತ್ತಿ, ಮೋಹಗಳು ಇದ್ದಾಗ ಅವುಗಳನ್ನು ದ್ವೇಷಿಸುವುದಿಲ್ಲ. ಅವನು ಯಾವುದನ್ನು ದ್ವೇಷಿಸುವುದಿಲ್ಲ. ಮೋಹ ಅಥವಾ ಪ್ರಕಾಶ ಅಥವಾ ಪ್ರವೃತ್ತಿ ಅವನ್ನು ದ್ವೇಷಿಸುವುದಿಲ್ಲ. ಅವು ಮರೆಯಾದಾಗ ಅವುಗಳನ್ನು ಬಯಸುವುದೂ ಇಲ್ಲ. ಅವನು ತಟಸ್ಥನಾಗಿರ್ತಾನೆ ಅವಕ್ಕೆ. ಮತ್ತು ಐಹಿಕ ಗುಣಗಳ ಎಲ್ಲ ಪ್ರತಿಕ್ರಿಯೆಗಳ ಉದ್ದಕ್ಕೂ, ಈ ಐಹಿಕ ಗುಣಗಳಿಂದ ಏನೆಲ್ಲ ಪ್ರತಿಕ್ರಿಯೆಗಳು ಬರುತ್ತೆ, ಆ ಪ್ರತಿಕ್ರಿಯೆಗಳ ಉದ್ದಕ್ಕೂ ಅವನು ನಿಶ್ಚಲವಾಗಿ ನಿರಾತಂಕವಾಗಿ ಇರ್ತಾನೆ. ಅವನಿಗೆ ಆತಂಕ ಇಲ್ಲ. ಯಾಕೆಂದರೆ ಎಲ್ಲವೂ ಭಗವಂತನ ವ್ಯವಸ್ಥೆ. ಯಾವುದಾದ್ರೂ ಒಂದಲ್ಲ ಒಂದು ರೀತಿಯಲ್ಲಿ ಅವನಿಗೆ, ನಮಗೆ ಈಗ ತುಂಬ ಕಷ್ಟಗಳನ್ನು ನಾವು ಅನುಭವಿಸ್ತಾ ಇದ್ದೇವೆ ಅಥವಾ ಏನಾದರೂ ಅಂದರೆ ಅದು ನಮಗೆ ಯಾವುದೋ ಒಂದು ಕರ್ಮದ ಶಿಕ್ಷೆ ನಾವೀಗ ಅನುಭವಿಸ್ತಾ ಇದ್ದೇವೆ. ಅದು ಶಿಕ್ಷೆ ಮುಗಿದ ಮೇಲೆ ನಾವು ಖಂಡಿತವಾಗಿಯೂ ಅಲ್ಲಿ ಪವಿತ್ರೀಕರಣಗೊಳ್ಳುತ್ತೇವೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಳು. ಅದರಿಂದ ಆ ರೀತಿಯಾದ ಒಂದು ಸಂದರ್ಭದಲ್ಲಿಯೂ ಅವನು ಯಾವುದೇ ರೀತಿಯಾದಂಥ ಆತಂಕಕ್ಕೆ ಒಳಗಾಗುವುದಿಲ್ಲ. ಮತ್ತು ಉದಾಸೀನನಾಗಿ ಅಂದರೆ ಇಲ್ಲಿ, ಯಾಕೆಂದರೆ ಇಲ್ಲಿ ಅವನಿಗೆ ಗೊತ್ತಿರುತ್ತೆ ಇಲ್ಲಿ ಮೂರು ಗುಣಗಳೇ ಪ್ರಭಾವ ಇದಕ್ಕೆಲ್ಲ ಕಾರಣ ಅನ್ನುವಂಥದ್ದು. ಆದ್ದರಿಂದ ಅವನು ಅದನ್ನು ತಿಳ್ಕೊಂಡು ಉದಾಸೀನನಾಗಿರ್ತಾನೆ. ಅದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಉದಾಸೀನಾಗಿರೋದಂದ್ರೇನು, ಅದ್ರ ಬಗ್ಗೆ ಲಕ್ಷ್ಯ ಹಾಕೋದಿಲ್ಲ. ಆಧ್ಯಾತ್ಮಿಕ ಮನಸ್ಕನಾಗಿ ಇರ್ತಾನೆ ಅವನು. ಆಧ್ಯಾತ್ಮಿಕ ಮನಸ್ಸನಾಗಿರುವಂಥದ್ದು ಹರಿನಾಮ ಸ್ಮರಣೆಯನ್ನು ಮಾಡುವಂಥದ್ದು. ಆತ್ಮನಲ್ಲಿ ಸ್ಥಿರನಾಗಿ ಅಂದರೆ ನಾನು ಬರೀ ಆತ್ಮ, ನಾನು ಈ ಶರೀರ ಅಲ್ಲ ಅನ್ನುವಂಥದ್ದವನ್ನು ತಿಳ್ಕೊಂಡಿರ್ತಾನೆ. ಆ ರೀತಿಯಾಗಿ ಅದರಲ್ಲಿಯೇ ಸ್ಥಿರನಾಗಿರ್ತಾನೆ. ಅವನಿಗೆ ಚಿನ್ನ, ಮಣ್ಣು, ಮಣ್ಣಿನ ಹೆಂಟೆ ಅಥವಾ ಒಂದು ಕಲ್ಲು ಯಾವುದರ ಮೇಲೆಯೂ ವ್ಯತ್ಯಾಸ ಇಲ್ಲ. ಅವನಿಗೆ ಎಲ್ಲವೂ ಒಂದೇ. ಅವನಿಗೆ ಸಮದೃಷ್ಟಿಯಿಂದ ಕಾಣ್ತಾನೆ. ಪ್ರಿಯ ಅದರ ಮೇಲೆ ಯಾವುದೋ ಆಸಕ್ತಿ ಇಲ್ಲದೆ ಇರುವಾಗ ಯಾವಾಗ ಅವನು ಹೇಗೆ ಅದು ಅಲ್ವಾ? ಸೊ ಪ್ರಿಯ ಅಪ್ರಿಯಗಳ ವಿಷಯದಲ್ಲಿ ಒಂದೇ ಸಮನೆ ಅಲ್ವಾ? ಅಥವಾ ಗುಡ್ ಬ್ಯಾಡ್ ನಾವೇನು ಹೇಳ್ತೇವೆ ಅದು. ಹೊಗಳಿಕೆ, ಯಾರಾದರೂ ಅವನು ಹೊಗಳಿದ್ರು ಅವನಿಗೇನು ಉಬ್ಬೋದಿಲ್ಲ ಅವನು, ಅಥವಾ ಯಾರಾದರೂ ಅವನು ತೆಗೆಳಿದ್ರು ಕುಗ್ಗೋದಿಲ್ಲ. ಸೊ ಪ್ರಭುಪಾದರು ಹೇಳ್ತಾ ಇದ್ರು, ನನಗೆ ಯಾರಾದರೂ ಒಬ್ಬರು ನೀನು ನಾಯಿ, ನೀನು ಹಂದಿ ಅಂತ ಹೇಳಿದ್ರು ಏನೋ ವ್ಯತ್ಯಾಸ ಆಗೋದಿಲ್ಲ. ಅಥವಾ ಯಾರಾದರೂ ಒಬ್ರು ಬಂದು ನೀನು ದೊಡ್ಡ ಮಹಾರಾಜ ಅಂತ ಹೇಳಿದ್ರು ನನಗೇನೋ ವ್ಯತ್ಯಾಸವಿಲ್ಲ. ಯಾಕೆಂದರೆ ನಾನು ಬರೀ ಕೃಷ್ಣನ ಸೇವಕ ಅಷ್ಟೇ. ಇದು ನಿಜವಾದ ಅಹಂಕಾರ. ನಾನು ಭಗವಂತನ ಸೇವಕ ಅಂತ ನಮ್ಮನ್ನು ನಾವು ಅಂದರೆ ತಿಳ್ಕೊಳ್ಳೋದು, ಅದನ್ನು ನಾವು ಭಾವಿಸಿಕೊಂಡು ಅದನ್ನು ಬದುಕುವಂಥದ್ದು ಪರಿಶುದ್ಧತೆಯಿಂದ. ಸೊ ಮಾನ ಅಪಮಾನಗಳ ವಿಷಯದಲ್ಲಿ ಒಂದೇ ರೀತಿ ಇದ್ದು ಸ್ಥಿರವಾಗಿರ್ತಾನೆ. ಮಿತ್ರ ಮತ್ತು ಶತ್ರುಗಳ ವಿಷಯದಲ್ಲಿ ಒಂದೇ ರೀತಿ ನಡೆದುಕೊಳ್ಳುತ್ತಾನೆ. ಅವನಿಗೆ ಯಾರು ಮಿತ್ರ ಅಲ್ಲ, ಯಾರು ಶತ್ರುವೂ ಅಲ್ಲ, ಎಲ್ಲರ ಜೊತೆ ಒಂದೇ ರೀತಿಯಾಗಿರ್ತಾನೆ. ಸೊ ಎಲ್ಲ ಜೀವಿಗಳು ಅವನಿಗೆ ತನ್ನ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರ ಥರ. ಯಾಕೆಂದರೆ ಆ ಶರೀರ ಅಷ್ಟೇ ಅವರು ಪಡೆದಿರುವಂತಹದ್ದು. ಆದರೆ ಅದರಲ್ಲಿರುವಂಥ ಜೀವಿ ನನ್ನ ಹಾಗೇನೆ ಶಾಶ್ವತ, ಸಚ್ಚಿತ್ ಆನಂದ ಅನ್ನುವಂಥದ್ದನ್ನು ಅವನು ತಿಳಿದಿರ್ತಾನೆ. ಆದರೆ ಕರ್ಮದ ಬಂಧನದಲ್ಲಿ ಇರುವುದರಿಂದ, ಗುಣಗಳ ಅಧೀನದಲ್ಲಿ ಇರುವುದರಿಂದ ಅವನ ಆ ರೀತಿಯಾದಂಥ ಬಿಹೇವಿಯರ್, ಗುಣಲಕ್ಷಣಗಳನ್ನು ನಮಗೆ ಕಾಣಿಸ್ಕೊಳ್ತಾನೆ. ಅದರಿಂದ ಎಲ್ಲ ಐಹಿಕ ಚಟುವಟಿಕೆಗಳನ್ನು ಪರಿತ್ಯಜಿಸಿರ್ತಾನೆ. ಅವನು ಮಾಡಬೇಕಂತಿಲ್ಲ ಎಲ್ಲ ಐಹಿಕ ಚಟುವಟಿಕೆಗಳನ್ನು, ಕರ್ಮಫಲಗಳನ್ನು ಮಾಡಬೇಕನ್ನುವಂತಹದ್ದು ಅವನಿಗೆ ಇರುವುದಿಲ್ಲ ಅಂತ. ಮಾಂಚ ಯೋ ವ್ಯಭಿಚಾರೇಣ ಭಕ್ತಿ ಯೋಗೇನ ಸೇವತೆ ಸಗುಣಾನ್ ಸಮತೀತೈತಾನ್ ಬ್ರಹ್ಮ ಭೂಯಾಯ ಕಲ್ಪತೆ.
ಎ- ಎಲ್ಲ ಸನ್ನಿವೇಶಗಳಲ್ಲಿಯೂ ಲೋಪ ಮಾಡದೆ ಸಂಪೂರ್ಣ ಭಕ್ತಿ ಸೇವೆಯಲ್ಲಿ ನಿರತನಾದವನು ಕೂಡಲೇ ಐಹಿಕ ಪ್ರಕೃತಿ ಗುಣಗಳನ್ನು ಮೀರುತ್ತಾನೆ. ಹೀಗೆ ಬ್ರಹ್ಮನ್ ಹಂತಕ್ಕೆ ಬರುತ್ತಾನೆ. ಸೊ ಎಲ್ಲಾ ಸನ್ನಿವೇಶಗಳಲ್ಲಿಯೂ, ಯಾವುದೇ ಸನ್ನಿವೇಶದಲ್ಲಿಯೂ ಲೋಪ ಮಾಡದೆ. ಲೋಪ ಮಾಡೋದು ಅಂದ್ರೆ ಏನು? ಯಾವುದೇ ರೀತಿಯಾದಂತಹ ಮಿಸ್ಟೇಕ್ಸ್ ಅಲ್ವಾ, ಲೋಪ ಮಾಡದೇನೆ ಸಂಪೂರ್ಣ ಭಕ್ತಿ ಸೇವೆಯಲ್ಲಿ ಯಾರು ನಿರತರಾಗಿರ್ತಾರೆ ಅವನು ಕೂಡಲೇ ಈ ಮೂರು ಗುಣಗಳನ್ನು ಮೀರ್ತಾನೆ. ಈಗ ಅವನು ಬ್ರಹ್ಮನ್ ಹಂತಕ್ಕೆ, ಅಂದ್ರೆ ಬ್ರಹ್ಮನ್ ಅಂದ್ರೆ ಆತ್ಮ, ಪರಮಾತ್ಮ ಮತ್ತು ಭಗವಂತನ ನಿರಾಕಾರ ರೂಪ, ಮೂರನ್ನು ನಾವು ಬ್ರಹ್ಮನ್ ಅಂತಾನೆ ಹೇಳ್ತಾವನು. ಆ ಬ್ರಹ್ಮನ್ ಹಂತಕ್ಕೆ, ಭಗವಂತನ ಆ ಗುಣಲಕ್ಷಣಗಳನ್ನು ಅವನು ಅಲ್ಲಿ ಪಡೀತಾನೆ. ಆ ಬ್ರಹ್ಮನ್ ಹಂತಕ್ಕೆ ಅವನು ಬರ್ತಾನೆ ಅನ್ನುವಂಥದ್ದು. ಬ್ರಹ್ಮಣೋ ಹಿ ಪ್ರತಿಷ್ಠಾಹಂ ಅಮೃತಸ್ಯ ವ್ಯಯಸ್ಯ ಚ ಶಾಶ್ವತಸ್ಯ ಚ ಧರ್ಮಸ್ಯ ಸುಖ ಸೈಕ್ಯಾಂತಿಕಸ್ಯ ಚ. ಹರೇ ಕೃಷ್ಣ. ನಿರಾಕಾರ ನಿರಾಕಾರ ಬ್ರಹ್ಮನಿಗೆ ಮೃತ್ಯುವಿಲ್ಲ. ಅವನು ಅವಿನಾಶಿ, ಶಾಶ್ವತ, ಪರಮ ಸುಖವೇ ಅದರ ಸಹಜ ಸ್ಥಿತಿ. ನಾನು ಈ ನಿರಾಕಾರ ಬ್ರಹ್ಮನಿಗೆ ಆಧಾರ. ಹರೇ ಕೃಷ್ಣ. ನಿರಾಕಾರ ಬ್ರಹ್ಮನ್ ಭಗವಂತನ ನಿರಾಕಾರ ರೂಪ, ಪ್ರಭೆ, ಭಗವಂತನ ಪ್ರಭೆ. ಸೊ ಅದೊಂದು ಲೋಕ ಇದೆ, ನಿರಾಕಾರ ಬ್ರಹ್ಮನ್ ಅಂದ್ರೆ ಅದು ಪ್ರಜ್ವಲಿಸುವಂತಹ, ಭಗವಂತನಿಂದ ಹೊರಸೂಸುವಂತಹ ಒಂದು ಪ್ರಭೆ. ಅದರಿಂದ ವೈಕುಂಠ ಲೋಕಗಳಲ್ಲಿ ಸೂರ್ಯ ಇಲ್ಲ. ಭೌತಿಕ ಲೋಕಕ್ಕೆ ಮಾತ್ರ ಸೂರ್ಯ ಆ ಪ್ರಭೆಯಿಂದ ಅವನು ಬೆಳಕನ್ನ ಪಡಿತಾನೆ. ಆದ್ರೆ ಆ ಪ್ರಭೆಗೆ ಯಾರು ಆಧಾರ? ನಿರಾಕಾರ ಬ್ರಹ್ಮನಿಗೆ ನಾನೇ ಆಧಾರ. ನಿರಾಕಾರ, ಆಕಾರ ಇಲ್ಲದಿರುವಂತಹ ಭಗವಂತನ ಪ್ರಭೆ. ಈಗ ಒಬ್ಬ ಜ್ಞಾನಿಯೊಬ್ರು ಹೀಗೆ ವ್ಯಾಖ್ಯಾನ ಮಾಡ್ತಾ ನಿರಾಕಾರದ ಬಗ್ಗೆ ಹೇಳ್ತಾ ಇದ್ರು. ನಿರಾಕಾರ ಅಂದ್ರೆ ಆಕಾರ ಇಲ್ಲದೆ ಇರುವಂತಹದ್ದು ಅಂತಲ್ಲ, ಎಲ್ಲಿಂದ ಎಲ್ಲ ಆಕಾರಗಳು ಬರುವಂತಹದ್ದು ಅಂತ. ಎಲ್ಲಿಂದ ಎಲ್ಲ ಆಕಾರಗಳು ಬರುವಂತಹದ್ದು, ಅದರಿಂದ ನಿರಾಕಾರ. ನಿರಾಕಾರ ಅಂದ್ರೆ ಆಕಾರ ಇಲ್ಲದೆ ಇರುವಂತಹದ್ದಲ್ಲ. ಭಗವಂತನಿಗೆ ಮೂಲ ರೂಪದಲ್ಲಿ ಅವನಿಗೆ ಆಕಾರ ಇದ್ದೇ ಇದೆ. ಅದರಿಂದ ನಾನು ನಿರಾಕಾರ, ಆ ನಿರಾಕಾರ ಬ್ರಹ್ಮನಿಗೆ ನಾನು ಆಧಾರ ಅನ್ನುವಂಥದ್ದನ್ನ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ. ಅಂದ್ರೆ ಮೂಲ ಆ ಪ್ರಭೆಯ ಮೂಲವು ಯಾರು? ಶ್ರೀಕೃಷ್ಣ. ಇವತ್ತಿಗೆ ಈ ಅಧ್ಯಾಯ ಮುಗಿಯತ್ತೆ. ಧನ್ಯವಾದಗಳು. ಮೂರು ಗುಣಗಳ ಬಗ್ಗೆ ನಾವು ತಿಳ್ಕೊಂಡ್ವಿ. ಈ ಮೂರು ಗುಣಗಳನ್ನು ಮೀರುವುದು ಹೇಗೆ? ಸತ್ವಗುಣ ಅತ್ಯಂತ ಶ್ರೇಷ್ಠವಾದ ಗುಣ ಅದರಲ್ಲಿ. ಆದರೆ ಸತ್ವಗುಣದಿಂದ ನಮಗೆ ಬ್ರಹ್ಮನಂತಕ್ಕೆ ಅಥವಾ ಭಗವದ್ ಸಾಕ್ಷಾತ್ಕಾರವೂ ಆಗುವುದಿಲ್ಲ. ಅದರಿಂದ ನಾವು ಶುದ್ಧ ಸತ್ವಗುಣಕ್ಕೆ ಎಲ್ಲವನ್ನ ಮೀರಬೇಕು. ಈ ಮೂರೂ ಗುಣಗಳನ್ನು ಮೀರಿದಾಗ ಮಾತ್ರ ನಾವು ಭಗವಂತನ ಗುಣಲಕ್ಷಣಗಳನ್ನ ಪಡೆಯಬಹುದು ಅನ್ನುವಂಥದ್ದು. ಮೂರು ಗುಣಗಳಲ್ಲಿ ಯಾರಾದರೂ ಹೇಗೆ, ಯಾವ ರೀತಿ ಕಾರ್ಯನಿರ್ವಹಿಸ್ತಾರೆ ಮತ್ತು ಹೇಗೆ ಅವ್ರ ಸತ್ತಾಗಿ ಏನಾಗತ್ತೆ ಅನ್ನುವಂಥದ್ದು ನೋಡಿದ್ವಿ. ಮೂರು ಗುಣಗಳನ್ನು ಮೀರಿದವನು ಹೇಗಿರ್ತಾನೆ ಅನ್ನುವಂಥ ಅರ್ಜುನ ಪ್ರಶ್ನೆಗೆ ಭಗವಂತ ಯಾವ ರೀತಿಯಾಗಿ ಉತ್ತರ ಕೊಡ್ತಾನೆ ಅನ್ನುವಂಥದ್ದನ್ನು ನಾವು ನೋಡಿದ್ವಿ. ಹರೇ ಕೃಷ್ಣ. ಧನ್ಯವಾದಗಳೆಲ್ಲರಿಗೂ. ಎಲ್ಲ ಅಟೆಂಡೆನ್ಸ್ ಹಾಕ್ಕೊಳ್ಳಿ. ಮಾತಾಜಿ ಅವರು ಅಟೆಂಡೆನ್ಸ್ ಲಿಂಕ್ ಹಾಕಿದ್ದಾರೆ. ಸೊ ಏನಾದರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಇಲ್ಲ, ನಾವು ಹರೇ ಕೃಷ್ಣ ಮಹಾಮಂತ್ರ ಜಪಿಸೋಣ. ನಾಳೆ ಮುಖ್ಯವಾದ ಅಧ್ಯಾಯ ಪುರುಷೋತ್ತಮ ಯುಗ. ಭಗವಂತ ದೇವೋತ್ತಮ ಪರಮ ಪುರುಷ, ಅದನ್ನು ಪುರುಷೋತ್ತಮ ಅಂತ ಯಾಕೆ ಹೇಳ್ತೇವೆ ಅಂತ ನಾವು ಹೇಳ್ಕೊಳ್ಳೋಣ. ಓಕೆ. ಹರೇ ಕೃಷ್ಣ. ಧನ್ಯವಾದಗಳು. ಜೈ ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ,
हरे राम 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 हरे हरे कृष्ण 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 हरे हरे राम राम हरे हरे कृष्ण कृष्ण हरे 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 राम राम हरे हरे कृष्ण कृष्ण हरे हरे राम राम हरे हरे कृष्ण कृष्ण हरे हरे राम हरे हरे कृष्ण कृष्ण हरे 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 राम राम हरे हरे कृष्ण कृष्ण हरे हरे राम राम हरे 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 कृष्ण 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 हरे हरे राम राम हरे हरे कृष्ण कृष्ण हरे हरे राम राम हरे हरे कृष्ण कृष्ण हरे 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 राम हरे हरे कृष्ण कृष्ण हरे हरे राम हरे हरे कृष्ण कृष्ण हरे 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 राम हरे हरे कृष्ण कृष्ण हरे हरे राम हरे हरे कृष्ण कृष्ण हरे हरे राम हरे हरे कृष्ण कृष्ण हरे 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 राम हरे हरे कृष्ण कृष्ण हरे हरे राम हरे हरे कृष्ण कृष्ण हरे 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 राम हरे हरे कृष्ण कृष्ण हरे हरे राम हरे हरे कृष्ण 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 हरे राम हरे हरे कृष्ण कृष्ण हरे हरे राम हरे हरे कृष्ण कृष्ण हरे हरे राम हरे हरे कृष्ण कृष्ण हरे 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 राम हरे हरे कृष्ण कृष्ण हरे हरे राम हरे कृष्ण कृष्ण हरे हरे राम हरे हरे कृष्ण कृष्ण हरे 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 राम हरे हरे कृष्ण कृष्ण हरे हरे राम हरे हरे कृष्ण कृष्ण हरे 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 राम हरे हरे कृष्ण कृष्ण हरे हरे राम हरे कृष्ण 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 हरे राम हरे हरे कृष्ण कृष्ण हरे हरे राम हरे हरे कृष्ण कृष्ण हरे हरे राम हरे हरे कृष्ण 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 हरे राम हरे हरे कृष्ण कृष्ण हरे हरे राम हरे हरे कृष्ण कृष्ण हरे 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 राम हरे हरे कृष्ण कृष्ण हरे हरे राम हरे हरे कृष्ण कृष्ण हरे हरे राम हरे हरे कृष्ण कृष्ण हरे हरे राम हरे हरे कृष्ण हरे 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 राम हरे हरे कृष्ण कृष्ण हरे हरे राम हरे हरे कृष्ण हरे हरे राम हरे हरे कृष्ण 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 हरे राम हरे हरे कृष्ण हरे हरे राम हरे हरे कृष्ण हरे 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 राम हरे हरे कृष्ण कृष्ण हरे हरे राम हरे हरे कृष्ण हरे 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 राम हरे हरे कृष्ण कृष्ण हरे हरे राम हरे हरे कृष्ण हरे हरे राम हरे हरे कृष्ण हरे 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 राम हरे हरे कृष्ण कृष्ण हरे हरे राम हरे हरे कृष्ण हरे 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 राम हरे 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 कृष्ण वाञ्छाकल्पतरुभ्यश्च कृपा सिन्धुभ्येव च पतितानां पावनेभ्यो वैष्णवेभ्यो नमो नमः ಭಗವದ್ಗೀತಾ ಗ್ರಂಥರಾಜಕ್ಕೆ ಜಯವಾಗಲಿ ಶ್ರೀಲಾ ಪ್ರಭುಪಾದರಿಗೆ ಜಯವಾಗಲಿ ಅನಂತ ಕೋಟಿ ವೈಷ್ಣವವೃಂದಕ್ಕೆ ಜಯವಾಗಲಿ ಇಲ್ಲಿ ನೆರೆದಿರುವ ಎಲ್ಲಾ ಭಕ್ತವೃಂದಕ್ಕೂ ಜಯವಾಗಲಿ ಹರೇ ಕೃಷ್ಣ ಧನ್ಯವಾದಗಳು ಎಲ್ರಿಗೂ ಶುಭರಾತ್ರಿ ಧನ್ಯವಾದ ಗುರುಜಿ ಧನ್ಯವಾದ ಗುರುಜಿ